ಸಹಕಾರಿ ರತ್ನ ಪಡ್ಕೊಂಡಂಥವರು ಚಿತ್ತರಂಜನ್ ಬೋಲಾಳ್ರವರು. ಹೆಚ್ಚಿನ ಅಂಶ ನಮ್ಮಲ್ಲಿ ಯಾರಿಗೂ ಕೂಡ ಸಹಕಾರಿ ರತ್ನ ಸಿಗಲಿಲ್ಲ. ನಮ್ಮ ಸಮಾಜದಲ್ಲಿ ಯಾರಿಗೂ ಕೂಡ ಸಹಕಾರಿ ರತ್ನ ಸಿಗಲಿಲ್ಲ. 26 ಪಂಗಡ ಇದೆ ನಮ್ಮ ಹತ್ರ. ಆದರೆ ಪ್ರಥಮವಾಗಿ ಸಹಕಾರಿ ರತ್ನ ಪಡ್ಕೊಳ್ಳುವಂಥ ಅವಕಾಶ ಆಗಿದೆ. ನಾನು ತುಂಬ ಸಹಕಾರಿ ಬ್ಯಾಂಕಿನ ಉದ್ಘಾಟನೆಗೆ ಹೋಗಿದ್ದೇನೆ. ಆದರೆ 10 ವರ್ಷದಲ್ಲಿ 23 ಶಾಖೆ ಮಾಡಿದಂಥವ್ರು ಇಲ್ಲ. ಬಹಳ ಮುಖ್ಯವಾಗಿರುವಂತಹದ್ದು. ಪರಮಾತ್ಮನ ಸ್ಮರಣೆ ಮಾಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಾಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸಲು ಮತ್ತು ಪ್ರಾಸ್ತಾವಿಕ ಮಾತನಾಡಲು ಅಧ್ಯಕ್ಷರಾದಂತಹ ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶವನ್ನು ಪರಿಪಾಲನೆ ಮಾಡುವ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಮಹತ್ವಾಕಾಂಕ್ಷೆಯ ಒಂದು ಸಂಸ್ಥೆ ಆತ್ಮಶಕ್ತಿ ವಿವಿಧತೆ ಸಹಕಾರಿ ಸಂಘ ಕಳೆದ 18 ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಗಳ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆತ್ಮಶಕ್ತಿ ತ್ರೈಮಾಸಿಕ ಪತ್ರಿಕೆ ಹಾಗೂ ಆಸಕ್ತರಿಗೆ ಸಹಾಯವನ್ನು ನೀಡುತ್ತಾ ಬಂದಿರುವಂಥ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್. ಇದರ ಒಂದು ಮುಖ್ಯ ಧ್ಯೇಯ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆರ್ಥಿಕವಾಗಿ ದುರ್ಬಲರಾದವರಿಗೆ ತಮ್ಮ ಸಹಾಯ ಹಸ್ತವನ್ನು ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ 2012ರಲ್ಲಿ ಶ್ರೀ ಬಿ ಜನಾರ್ದನ ಮುರಾರಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂತಹ
ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ಒಂದು ಕಿರು ಅವಧಿಯಲ್ಲಿ ತನ್ನ 10 ವರ್ಷದ ಅವಧಿಯಲ್ಲೇ ಇದೀಗ 22 ಶಾಖೆಗಳು 23ನೇ ಶಾಖೆಯು ಇಂದು ಪಡುಬಿದ್ರೆಯಲ್ಲಿ ಉದ್ಘಾಟನೆಗೊಳ್ಳುತ್ತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಂದು ಈ ನಮ್ಮ ಪಡುಬಿದ್ರೆ ಶಾಖೆಯನ್ನು ಉದ್ಘಾಟಿಸಿದಂಥ ಜನಪ್ರಿಯ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತನ್ನದೇ ಆದ ಕಾರ್ಯವೈಖರಿಯ ಮೂಲಕ ಜನಸ್ನೇಹಿ ಶಾಸಕರಾಗಿ ಗುರುತಿಸಿಕೊಂಡಿರುವಂಥ ಶ್ರೀ ಲಾಲಜಿ ಆರ್ ಮೆಂಡನ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಪರಮೇಶ್ವರ್ ಪೂಜಾರಿ ಸರ್ ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆತ್ಮಶಕ್ತಿ ಸಹಕಾರಿ ಸಂಘ ತನ್ನದೇ ಆದ ಧ್ಯೇಯ ಉದ್ದೇಶಗಳಿಟ್ಕೊಂಡು ಸಮಾಜದಲ್ಲಿ ಮಹಿಳಾ ಸಬಲೀಕರಣದ ಯೋಜನೆ ಇಟ್ಕೊಂಡು ಇಂದು ಸಂಘವು ಕಳೆದ ಆರ್ಥಿಕ ಸಾಲಿನಲ್ಲಿ 1350 ಕೋಟಿಯ ವ್ಯವಹಾರ ನಡೆಸಿ ನಿರಂತರ ಕಳೆದ 10 ವರ್ಷಗಳಿಂದ ಸದಸ್ಯರಿಗೆ ಡಿವಿಡೆಂಡ್ ಕೊಡ್ತಾ ಬಂದಿರುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುವವರು ಯಾರು ಅಂತ ಕೇಳಿದರೆ 95% ಮಹಿಳೆಯರೇ. ಈ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ಮಹಿಳೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 22 ಶಾಖೆಗಳ ಮ್ಯಾನೇಜರ್ ಕೂಡ ಮಹಿಳೆಯರೇ ಆಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ನಮ್ಮನ್ನು ಸಮಾಜದ ಎಲ್ಲರೂ ಗೌರವಿಸಿದ್ದಾರೆ. ಈ ಗೌರವ ಕಳೆದ ಒಂದು ಸಾಲಿನಲ್ಲಿ ಸಹಕಾರ ರತ್ನ ನಮ್ಮ ಸಂಸ್ಥೆಗೆ ಅಧ್ಯಕ್ಷರಿಗೆ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದರೆ ಹೆಮ್ಮೆ ಆಗಲಿಕ್ಕಿಲ್ಲ. ಯಾಕಂದರೆ ಇದು ಯಾರದು ಅಂತ ಕೇಳಿದರೆ ಸಿಬ್ಬಂದಿಗಳ ಕಾರ್ಯಚಕ್ಯತೆ, ಅವ್ರು ಮಾಡಿದಂಥ ಕೆಲಸ ಈ ಸಂಸ್ಥೆಯನ್ನು ಇಷ್ಟು ಸ್ತರಕ್ಕೆ ಕೊಂಡೋಗಿದೆ. ಹೀಗೆ ಮುಂದುವರಿಯುತ್ತಾ 10ನೇ ವರ್ಷ ಪಾದಾರ್ಪಣೆ ಮಾಡುವಾಗ ನಾವು ಸ್ವಂತ ಕಟ್ಟಡವನ್ನು ಹೊಡೆದಂಥ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಉದ್ಘಾಟಿಸಲು ಬರಬೇಕಾಗಿದ್ದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರ ಪ್ರೋತ್ಸಾಹ, ಇಂದು ಆಡಳಿತ ಮಂಡಳಿಯ ಸಭೆ ಇರುವ ನಿಮಿತ್ತ ಅವರು ಕಾರ್ಯಕ್ರಮಕ್ಕೆ ಬರಲಾಗಲಿದ್ದರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಶುಭಾಶಯದ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ನಮ್ಮವರೇ, ಇಲ್ಲಿನ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರು, ಪಡುಬಿದ್ರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು, ನನ್ನ ಮಿತ್ರರು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಕೂಡಲೇ ಮಿತ್ರತ್ವ ಪಡ್ಕೊಳ್ತೇವೆ ಅಂತ ಸುಧೀರ್ ಕುಮಾರ್ ಅವರ ವೇದಿಕೆ, ಅವರನ್ನು ಕೂಡ ನಿಮ್ಮೆಲ್ಲರ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಆನಂದ್ ಎಸ್ ಕೊಂಡಣ್ಣ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ವಿನಯ್ ಕುಮಾರ್ ಸೊರಕೆ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಘದ 23ನೇ ಶಾಖೆ, ಉಡುಪಿ ಜಿಲ್ಲೆಯ ಪ್ರಥಮ ಶಾಖೆ. ಈ ಶಾಖೆಯ ಒಂದು ಉದ್ಘಾಟನೆ ದೀಪ ಪ್ರಜ್ವಲನೆಗೆ ನಮ್ಮೊಂದಿಗೆ ಇಂದು ಈ ಕಾರ್ಯಕ್ರಮ ಈಗಾಗಲೇ ಜೋಡಿಸಿರುವಂತಹ ಉಡುಪಿ ಜಿಲ್ಲೆಯ ಮಾಜಿ ಸಂಸದರು ಹಾಗೂ ಕಾಪು ವಿಧಾನಸಭಾ ಮಾಜಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಆಗಿರುವಂತಹ ನಮ್ಮ ಆತ್ಮಶಕ್ತಿ ಬಳಗದ ಹಿತೈಷಿಯೂ ಆಗಿರುವಂತಹ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಸೀತಾರಾಮ್ ಎನ್ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆತ್ಮಶಕ್ತಿ ಸಹಕಾರಿ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 22 ಶಾಖೆಗಳನ್ನು ಹೊಂದಿ ಉಡುಪಿ ಜಿಲ್ಲೆಯ ಪ್ರಥಮ ಶಾಖೆ ಪಡುಬಿದ್ರೆಯಲ್ಲಿ, ಮುಂದಕ್ಕೆ 24ನೇ ಶಾಖೆ ಗಂಜಿಮಠದಲ್ಲಿ, 25ನೇ ಶಾಖೆ ಕಾಪುವಿನಲ್ಲಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಯಾಕಂತ ಹೇಳಿದರೆ ನಾವು ಪಾದಾರ್ಪಣೆ ಮಾಡುವಾಗ ಒಂದೇ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಬರುವವರು. ಈ ನಿಟ್ಟಿನಲ್ಲಿ ಕಾಪುವಲ್ಲಿ ಕೂಡ ಮುಂದಿನ ಆಗಸ್ಟ್ ತಿಂಗಳಲ್ಲಿ ನಮ್ಮ ನೂತನ ಶಾಖೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಒಂದು ಆತ್ಮಶಕ್ತಿ ಸಹಕಾರಿ ಸಂಘದ ಬೆನ್ನೆಲುಬು ಯಾರು ಅಂತ ಕೇಳಿದರೆ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಒಂದು ಗೌರವ ಅಧ್ಯಕ್ಷರಾದಂತಹ ದಾಮೋದರ್ ಕುಂದರ್ ಇವರು. ಯಾಕಂತ ಹೇಳಿದ್ರೆ ಅವರು ನಮ್ಮೊಂದಿಗೆಲ್ಲ ನಮ್ಮ ಪ್ರಥಮತ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದಾಗ ಅಂದಿನಿಂದ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ನಮ್ಮ ಸಹಕಾರಿ ಸಂಘದ ನಿರ್ದೇಶಕರಾಗಿ ಕಳೆದ
ಸಾಲಿನಲ್ಲಿ ನಿರ್ದೇಶಕರಾಗಿದ್ದವರು. ಅವರನ್ನು ನಾನು ನೆನಪಿಸಲೇಬೇಕು. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಶಾಖೆಯನ್ನು ತೆಗೆಯಬೇಕು ಅಂತ ಅವರ ಒಂದು ಅವಧಿಯಲ್ಲಿ ಹೇಳ್ತಾ ಇದ್ದವರು. ಇಂದು ನಾನು ಅವರನ್ನು ನೆನಪಿಸುವುದು ನನ್ನ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಇಂದಿನ ಈ ಪಡುಬಿದ್ರೆ ಶಾಖೆಯ ನಮ್ಮ ಉದ್ಘಾಟನೆಗೆ ಇನ್ನೊಬ್ಬರ ಅತಿಥಿ ಪಡುಬಿದ್ರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಈಗಾಗಲೇ ಗಣಕೀಕೃತ ಕಂಪ್ಯೂಟರ್ ಸೇವೆಯನ್ನು ಉದ್ಘಾಟಿಸಿದವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ರಮನಾಥ್ ಸನಿಲ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಯುವವಾಹಿನಿ ಕೇಂದ್ರ ಘಟಕದ ಅಧ್ಯಕ್ಷರು, ನಮ್ಮ ಸಂಸ್ಥೆ ಹಿತೈಷಿಗಳಾಗಿರುವಂಥ ಉದಯ್ ಅಮೀನ್ ಮಟ್ಟು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರನ್ನು ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಚಂದ್ರಹಾಸ್ ಮರಳಿ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮಶಕ್ತಿ ಸಹಕಾರಿ ಸಂಘವು ಕಳೆದ 10 ವರ್ಷಗಳ ಸಾಲಿನಲ್ಲಿ ರಾಜ್ಯ ಮಟ್ಟದ ಸಹಕಾರ ಇಲಾಖೆಯಿಂದ 2 ಬಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಸಂಘ ಪ್ರಾರಂಭವಾಗಿ ಅತಿ ಕಿರು ಅವಧಿಯಲ್ಲೇ 2 ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಂಥ ಸಂಸ್ಥೆ ಆತ್ಮಶಕ್ತಿ ಯುವ ಸಹಕಾರಿ ಸಂಘ. ನಿರಂತರವಾಗಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ಕಳೆದ 5 ವರ್ಷಗಳಿಂದ ಪ್ರಶಂಸನಾ ಪ್ರಶಸ್ತಿ, ಇ ಸ್ಟ್ಯಾಂಪಿಂಗ್ ಸೇವೆಗೆ ರಾಜ್ಯದಲ್ಲೇ ಅತಿ ಹೆಚ್ಚು ಇ ಸ್ಟ್ಯಾಂಪಿಂಗ್ ಸೇವೆ ನೀಡುವಂಥ ಸಂಸ್ಥೆ ಆತ್ಮಶಕ್ತಿ ಎನ್ನುತ್ತಾ ಕಳೆದ 7 ವರ್ಷಗಳಿಂದ ಇದರ ಕೂಡ ಇ ಸ್ಟ್ಯಾಂಪಿಂಗ್ನಲ್ಲೂ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿದೆ. ಹಾಗೆ 2019-20 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಸಂಸ್ಥೆ ಆತ್ಮಶಕ್ತಿ ವಿಧ ಸಹಕಾರಿ ಸಂಘ. ಇಂದಿನ ಈ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲೆಯ ಸಹಕಾರ ಸಂಘದ ಉಪನಿಬಂಧಕರು ಆಗಮಿಸಬೇಕಿತ್ತು. ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬೋರ್ಡ್ ಮೀಟಿಂಗ್ ಇದ್ದ ಕಾರಣ ಈಗಾಗಲೇ ನಮ್ಮೊಂದಿಗೆ ಹೇಳಿದ್ದಾರೆ. ನಾನು ಕಾರ್ಯಕ್ರಮ ಅಲ್ಲಿ ಬೋರ್ಡ್ ಮೀಟಿಂಗ್ ಮುಗಿದ ನಂತರ ನಮ್ಮ ಕಾರ್ಯಕ್ರಮ ಜೋಡಿಸ್ತೇನೆ ಅಂತ ಅವರನ್ನು ಕೂಡ ಈ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಪಲಿಮಾರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಪಡುಬಿದ್ರೆಯ ಉದ್ಯಮಿ ಕೂಡ ಆಗಿರುವಂಥ ಜಿತೇಂದ್ರ ಪುಟ್ಟೋಡ ಇವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ್ ಬಿಪಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿ ಮೊಹಮ್ಮದ್ ನಿಯಾಜ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ. ಅವರು ರೋಟರಿ ಕ್ಲಬ್ನಲ್ಲಿ ಸಕ್ರಿಯ ಒಂದು ಯುವ ನಾಯಕ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ ಬಿಪಿ ಸರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಡುಬಿದ್ರೆಯ ತರಂಗಿಣಿ ಮಿತ್ರ ಮಂಡಳಿಯ ಅಧ್ಯಕ್ಷರು ಹಾಗೆ ಕೃಷಿ ಸಾವಯವ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು, ಇಲ್ಲಿನ ಒಂದು ಸಮಾಜದ ಮುಖ್ಯಸ್ಥರಾಗಿರುವಂತಹ ರಮಾಕಾಂತ್ ರಾವ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಗೋಪಾಲ್ ಎಂ ಸರ್ ಹೂ ನೀಡಿ ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮಿತ್ರರು ಸಹಕಾರ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು ಹೆಜಮಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಪ್ರಾಣೇಶ್ ಹೆಜಮಾಡಿ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಚಂದ್ರಾವತಿ ಮೇಡಮ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಅಲ್ಲ, ನಮ್ಮ ಬಂಧುಗಳೇ. ಯಾಕಂತ ಹೇಳಿದ್ರೆ ಇಲ್ಲಿ ಪಡುಬಿದ್ರೆ ಶಾಖೆ ತೆರೀಬೇಕು ಅಂತ ಕಳೆದ ಹಲವು ವರ್ಷಗಳಿಂದ ನಮ್ಮ ಹತ್ರ ಹೇಳಿಕೊಂಡು ಬಂದವರು. ಈಗಾಗಲೇ ನಮಗೆ ಈ ಒಂದು ಕಟ್ಟಡದಲ್ಲಿ ಹಲವು ಸಮಯದಿಂದ ಸ್ಥಳಾವಕಾಶವನ್ನು ನಮಗಾಗಿ ಇಟ್ಟು ಈ ಕಟ್ಟಡದಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟವರು ಇಲ್ಲಿನ ಪ್ರಸಿದ್ಧ ವೈದ್ಯರಾಗಿರುವಂಥ ನಾರಾಯಣ್ ಟಿ ಆಂಚನ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ತಾಂತ್ರಿಕ ಇಂಜಿನಿಯರ್ ಆದಂತಹ ತಾರನಾಥ್ ಎಚ್ ಬಿ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಲವಾರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಮುಖ್ಯವಾಗಿ ಒಡಿಯೂರು ಶ್ರೀ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್ ರೈಗಳು, ಹಾಗೆ ನಮ್ಮ ಮುಲ್ಕಿ ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೀಶ್, ಹಾಗೆ ಹಲವಾರು ಬಂಧುಗಳು ಬಂದಿದ್ದೀರಾ. ಇವರು ನಿಮ್ಮನ್ನು ಹಾಗೂ ನಿಮ್ಮನ್ನು ಅಧಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವವರು ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿಯಾಗಿರುವಂತಹ ಶ್ರೀಮತಿ ಸ್ವಾತಿ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಯಾವುದೇ ಒಂದು ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳಿಬೇಕಾದ್ರೆ ಪತ್ರಿಕಾ ಮಾಧ್ಯಮ ಕೂಡ ಮುಖ್ಯ. ಮಾಧ್ಯಮದವರು ಒಳ್ಳೆಯ ಪ್ರಚಾರವನ್ನು ಕೊಟ್ಟು ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಸಹಕಾರಿಯಾಗಿದ್ದೀರಾ. ಮಾಧ್ಯಮ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಂದಂಥ ಎಲ್ಲ ಹಿತೈಷಿ ಬಂಧುಗಳು, ಸದಸ್ಯರನ್ನು ಹಾಗೂ ಇಲ್ಲಿನ ಎಲ್ಲ ನಾಗರಿಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸ್ವಾಗತ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ಸಂಘದ ನಿರ್ದೇಶಕರಿಗೂ ಕೂಡ ಸ್ವಾಗತ, ಸಲಹಾ ಸಮಿತಿ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಲಹಾ ಸಮಿತಿ ಸದಸ್ಯರಾದಂತಹ ಬಾಬು ಕರ್ಕೇರ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತು ಮೇ ಪಾಪಂ ದೀಪಂ ಜ್ಯೋತಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಈ ಮುದ್ರಾಂಕ ಸೇವೆಗೆ ಚಾಲನೆ ನೀಡಬೇಕಾಗಿ ರೋಟರಿ ಕ್ಲಬ್ ಪಡುಬಿದ್ರಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಮೊಹಮ್ಮದ್ ನಿಯಾಜ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶಕುಂತಲಾ ಇವರು ವೇದಿಕೆಗೆ ಬಂದು ಈ ಮುದ್ರಾಂಕ ಸೇವೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮುದ್ರಾಂಕ ಚಾಲನೆ ನೀಡಿದ ಮೊಹಮ್ಮದ್ ನಿಯಾಜ್ ಸರ್ ಇವರಿಗೆ ಅಭಿನಂದನೆಗಳು. ಮುಂದಕ್ಕೆ ಆವರ್ತನ ಚಾಲನೆ ನೀಡಬೇಕಾಗಿ ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ರವಿ ಶೆಟ್ಟಿ ಪಾದೆಬೆಟ್ಟು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರಾದಂತಹ ಶ್ರೀಮತಿ ದಯಾ ಮೇಡಮ್ ಇವರು ವೇದಿಕೆಗೆ ಬಂದು ಆವರ್ತನ ಖಾತೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಕ್ಕೆ ಉಳಿತಾಯ ಖಾತೆಗೆ ಚಾಲನೆ ನೀಡಬೇಕಾಗಿ ತರಂಗಿಣಿ ಮಿತ್ರ ಮಂಡಳಿ ಪಡುಬಿದ್ರಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಮಕಾಂತ್ ರಾವ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರಾದಂತಹ ಕುಶಲಾಕ್ಷಿ ಮೇಡಮ್ ಇವರು ವೇದಿಕೆಗೆ ಬಂದು ಉಳಿತಾಯ ಖಾತೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಕ್ಕೆ ಮೈಕ್ರೋ ಸಾಲ ಯೋಜನೆಗೆ ಚಾಲನೆ ನೀಡಬೇಕಾಗಿ ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಉದಯ್ ಅಮೀನ್ ಮಟ್ಟು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರಾದಂತಹ ಸತೀಶ್ ಶಾಲಿಯನ್ ಇವರು ವೇದಿಕೆಗೆ ಬಂದು ಮೈಕ್ರೋ ಸಾಲ ಯೋಜನೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸರ್. ಮುಂದಕ್ಕೆ ನಿರಕು ಠೇವಣಿಗೆ ಚಾಲನೆ ನೀಡಬೇಕಾಗಿ ನಿಕಟಪೂರ್ವ ಗ್ರಾಮ ಪಂಚಾಯತ್ ಹೆಜಮಾಡಿದರ ಅಧ್ಯಕ್ಷರಾಗಿರುವಂತಹ ಪ್ರಾಣೇಶ್ ಹೆಜಮಾಡಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರಾದ ತಿಪ್ಪೇಶ್ ಸರ್ ಇವರು ವೇದಿಕೆಗೆ ಬಂದು ಈ ನಿರಕು ಠೇವಣಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಕ್ಕೆ ಚಿನ್ನಾಭರಣ ಸಾಲ ಯೋಜನೆಗೆ ಚಾಲನೆ ನೀಡಬೇಕಾಗಿ ಅಂಚನ್ ಆಯುರ್ವೇದಿಕ್ ಇಂಡಸ್ಟ್ರೀಸ್ ಹಾಗೂ ಧನ್ವಂತರಿ ಕೃಪಾಂಚನ್ ಬಿಲ್ಡಿಂಗ್ ಇದರ ಮಾಲಕರಾದ ಡಾಕ್ಟರ್ ನಾರಾಯಣ ಟಿ ಅಂಚನ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರಾದಂತಹ ಮಹೇಂದ್ರ ಪೂಜಾರಿ ಇವರು ವೇದಿಕೆಗೆ ಬಂದು ಈ ಚಿನ್ನಾಭರಣ ಸಾಲ ಯೋಜನೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಡುಬಿದ್ರೆ ಶಾಖೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು ಅಭಿನಂದಿಸುತ್ತಾ ಪಡುಬಿದ್ರೆ ಶಾಖೆ ಉದ್ಘಾಟನೆಯನ್ನು ಮಾಡಿದಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಲಾಲಾಜಿ ಆರ್ ಮೆಂಡನ್ ಸರ್ ಇವರು ಒಂದೆರಡು ಮಾತನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪಡುಬಿದ್ರೆಯ
23ನೇ ಶಾಖೆಯನ್ನು ಇವತ್ತು ನಾವು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸಹಕಾರ ರತ್ನ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಸಚಿವರಾದ ಶ್ರೀಯುತ ವಿನಾಯಕ್ ಕುಮಾರ್ ಸೊರಕೆ ಅವರೇ, ಮಿತ್ರ ಆಗಿರುವಂಥ ಶ್ರೀಯುತ ವೈ ಸುಧೀರ್ ಅವರೇ, ರವಿಶೆಟ್ಟಿ ಪಾದಿಬೆಟ್ ಅವರೇ, ಉದಯ ಅಮೀನ್ ಅವರೇ, ಶ್ರೀ ಮೊಹಮ್ಮದ್ ನಿಯಾಜ್ರವರೇ, ರಮಾಕಾಂತ್ ರಾವ್ರವರೇ, ಪ್ರಾಣೇಶ್ ಯಜಮಾಡಿ ಅವರೇ, ಈ ಸಂಸ್ಥೆಯ ಕಟ್ಟಡದ ಮಾಲಕರು ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ನಾರಾಯಣ್ ಟಿ ಅಂಚನ್ರವರೇ, ನೇಮಿರಾಜ್ರವರೇ, ಶ್ರೀಮತಿ ಸೌಮ್ಯ ವಿಜಯರವರೇ, ಹಾಗೂ ಈ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಆಡಳಿತ ವರ್ಗದ ಎಲ್ಲ ಪದಾಧಿಕಾರಿಗಳೇ ಮತ್ತು ಊರಿನ ನಾಗರಿಕ ಬಂಧು ಭಗಿನಿಯರೇ, ಗ್ರಾಹಕ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಆರ್ಥಿಕ ಕ್ಷೇತ್ರದ ಬಗ್ಗೆ ನಮ್ಮ ಉಡುಪಿ ದಕ್ಷಿಣ ಜಿಲ್ಲೆ, ಅವಿಭಾಜಿತ ಜಿಲ್ಲೆ, ಸಾಕಷ್ಟು ಮುಂಚೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಕೂಡ ಮಾಡಿದ್ದೇವೆ. ಮೊಳಹಳ್ಳಿ ಶಿವರಾಯರು ಅಂತೇಳಿ ಹಿರಿಯರು ಈ ಸಹಕಾರಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆರಂಭ ದಿನಗಳಲ್ಲಿ ನಮ್ಮ ಇಂಥ ಸಹಕಾರಿ ರತ್ನ ಪರಸ್ಪರ ಸಹಕಾರ ಮನೋಭಾವನೆಯಿಂದ ಈ ಸಂಸ್ಥೆಗಳನ್ನೆಲ್ಲ ಬೆಳಗಿಸಿದ್ದಾರೆ. ಇವತ್ತು ನಮ್ಮ ಅವಿಭಾಜಿತ ಜಿಲ್ಲೆಯಲ್ಲಿ 4 ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಉದಯ ಆಗಿದೆ. ಕೆನರಾ ಬ್ಯಾಂಕ್ ಈಗ ಸಿಂಡಿಕೇಟ್ನೊಟ್ಟಿಗೆ ಮರ್ಜ್ ಆಗಿದೆ, ವಿಜಯ ಬ್ಯಾಂಕ್ ಈಗ ಬರೋಡಾ ಬ್ಯಾಂಕ್ನೊಟ್ಟಿಗೆ ಮರ್ಜ್ ಆಗಿದೆ, ಅದೇ ರೀತಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ನೊಟ್ಟಿಗಿದೆ. ಈ ಥರ ನಮ್ಮ ಜಿಲ್ಲೆಯಲ್ಲಿ 4 ಬ್ಯಾಂಕುಗಳು ಉದಯ ಆಗಿತ್ತು. ಇವತ್ತು ಸಾವಿರಾರು ಬ್ರಾಂಚ್ಗಳು, ಶಾಖೆಗಳು ಕೂಡ ದೇಶಾದ್ಯಂತ ವಿದೇಶದಲ್ಲಿ ಕೂಡ ಕೆಲವು ಬ್ರಾಂಚ್ಗಳು ಕೂಡ ಇದೆ. ಆ ಮಟ್ಟಿಗೆ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ಕೊಡುಗೆ, ನಮ್ಮ ಜಿಲ್ಲೆಯ ಕೊಡುಗೆ ಇದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಬ್ಯಾಂಕಿಗೆ ಹೋದರೆ ಸ್ವಲ್ಪ ಹೊರ ಜಿಲ್ಲೆಯ, ಹೊರ ರಾಜ್ಯದ ಅಧಿಕಾರಿಗಳು ಅಥವಾ ಮ್ಯಾನೇಜರ್ಗಳೆಲ್ಲ ಬರ್ತಾರೆ. ನಮಗೆ ಸ್ವಲ್ಪ ಸಂಪರ್ಕ ದೃಷ್ಟಿಯಿಂದ ಅಥವಾ ಮಾತುಕತೆಗೆ ಮಾಧ್ಯಮ ದೃಷ್ಟಿಯಿಂದ ಕೂಡ ಸ್ವಲ್ಪ ಕೆಲವರಿಗೆ ಕಷ್ಟ ಆಗುವಂಥ ಸ್ಥಿತಿ ಇದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು ಇವತ್ತು ಬಹಳ ಮುಂಚೂಣಿಯಲ್ಲಿದೆ, ಸಾಧನೆಯನ್ನು ಕೂಡ ಸಾಕಷ್ಟು ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅಧ್ಯಕ್ಷರಾಗಿರುವಂಥ ದಕ್ಷಿಣ ಜಿಲ್ಲಾ ಸಹಕಾರಿ DCC ಬ್ಯಾಂಕ್, ಅದೇ ರೀತಿಯಲ್ಲಿ ಬಡಗುಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಇವತ್ತು ಆತ್ಮಶಕ್ತಿ ವಿವಿಧೋಶ ಸಹಕಾರಿ ಸಂಘ ಇವತ್ತು 23ನೇ ಶಾಖೆ ನಮ್ಮ ಕಾಪು ಕ್ಷೇತ್ರದಲ್ಲಿ ಮೊದಲ ಶಾಖೆಯಾಗಿ ಇಲ್ಲಿ ಪಡುಬಿದ್ರಿಯಲ್ಲಿ ಪ್ರಾರಂಭ ಆಗಿದೆ. ಇನ್ನೂ 1-2 ಶಾಖೆ ಅವರು ಮಾಡ್ತಾರೆ, ಈಗ ಹೊರಟಿದ್ದಾರೆ. ಕಾಪಲ್ಲಿ ಕೂಡ ಈಗಾಗಲೇ 25 ಶಾಖೆಗೆ ಅವರು ಈ ದಶಮಾನೋತ್ಸವ ವರ್ಷದಲ್ಲಿ 10 ಶಾಖೆಗಳನ್ನು ವಿಸ್ತರಿಸುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. 25ನೇ ಶಾಖೆ ಕೂಡ ಈ ವರ್ಷ ಆಗ್ತದೆ ಅಂಥೇಳಿ ತುಂಬ ಭರವಸೆಯಿಂದ ಇದ್ದಾರೆ. ಬಹುಶಃ ಒಂದು ಸಾಧನೆ ಅದು, ಯಾಕಂದರೆ ಅದು ಮೈಲಿಗಲ್ಲ. ಅದು ನಾವು 10ಕ್ಕೆ ದಶಮಾನೋತ್ಸವ, ಡೆಸೆನಿಯಲ್ ಇಯರ್, 25ಕ್ಕೆ ಬೆಳ್ಳಿ ಹಬ್ಬ ಸಿಲ್ವರ್ ಜುಬ್ಲಿ, 50ಕ್ಕೆ ಸುವರ್ಣ ಮಹೋತ್ಸವ ಗೋಲ್ಡನ್ ಜುಬ್ಲಿ, 60ಕ್ಕೆ ಡೈಮಂಡ್ ಜುಬ್ಲಿ ವಜ್ರ ಮಹೋತ್ಸವ, 75ಕ್ಕೆ ಪ್ಲಾಟಿನಮ್ ಜುಬ್ಲಿ ಅಮೃತ ಮಹೋತ್ಸವ, 100ಕ್ಕೆ ಶತಮಾನೋತ್ಸವ ಸೆಂಟನೇರಿ ಇಯರ್ ಅಂತೇಳಿ ಒಂದು ವರ್ಷಗಳಿಗೆ ಮೈಲ್ಗಲ್ಲ ಅಂತೇಳಿ ನೆನಪಿಸ್ತೇವೆ. ಬಹುಶಃ ಈ ಥರದ ಒಂದು ಸಂಸ್ಥೆಗಳಿಗೆ ವರ್ಷ ಆದಷ್ಟು ಅದರ ಪರಿಪಕ್ವತೆ, ಮೆಚ್ಯೂರಿಟಿ, ಸ್ವಲ್ಪ ಜನರ ಜೊತೆಗೆ ಪ್ರೀತಿ ವಿಶ್ವಾಸ ಇನ್ನಷ್ಟು ಹೆಚ್ಚಿಸ್ಕೊಂಡು ಹೋಗ್ತಾರೆ. ಮತ್ತು ಜನರಿಗೆ ಕೂಡ ಒಂದು ಆ ಸಂಸ್ಥೆ ಪಾರದರ್ಶಕವಾಗಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತದೆ ಎಂಬ ಒಂದು ನಂಬಿಕೆ ಜನರಲ್ಲಿ ಕೂಡ ಬರ್ತದೆ. ಅಂಥ ಒಂದು ಒಳ್ಳೆಯ ದಶಮಾನೋತ್ಸವದ ಸಂಭ್ರಮದ ಈ ಒಂದು ಹೊಸ್ತಿಲಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು. ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಸ್ಪೆಷಾಲಿಟಿ ಇದೆ, ಒಂದು ಬ್ರ್ಯಾಂಡ್ ಇದೆ. ಇವತ್ತು ನಮ್ಮವರು ಕೂಡ ಮುಂಬೈಗೆ 100 ವರ್ಷ ಮುಂಚೆಯೇ ಹೋಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋದವರು ಇವತ್ತು ಹೋಟೆಲ್ ಉದ್ಯಮಗಳಲ್ಲಿ ಕೂಡ ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಮಣಿಪಾಲದಂಥ ವಿದ್ಯಾಸಂಸ್ಥೆಗಳಲ್ಲಿ, ಮಣಿಪಾಲದಂಥ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸುಮಾರು 50 ದೇಶಕ್ಕಿಂತ ಹೊರ ದೇಶದ ವಿದ್ಯಾರ್ಥಿಗಳು ಇವತ್ತು ಕಲಿತಾ ಇದ್ದಾರೆ. ನಮ್ಮ ದೇಶದ ವಿದ್ಯಾರ್ಥಿಗಳು ಕಲಿಯುವುದೇ ದೊಡ್ಡ ವಿಶೇಷ ಅಲ್ಲ. ಹೊರ ದೇಶದ 50ಕ್ಕಿಂತ ಹೆಚ್ಚಿನ ದೇಶದ ವಿದ್ಯಾರ್ಥಿಗಳು ಇವತ್ತು ಮಣಿಪಾಲದಂಥ ವಿದ್ಯಾಸಂಸ್ಥೆಯಲ್ಲಿ ಕಲಿತಾರೆ. ಆ ಥರ ನಮ್ಮ ಜಿಲ್ಲೆಗೆ, ನಮ್ಮ 2 ಅವಿಭಾಜಿತ ಜಿಲ್ಲೆಗೆ ಆ ಥರ ಎಲ್ಲದರಲ್ಲಿ ಕೂಡ ಒಂದು ವಿಶೇಷತೆ ಮತ್ತು ಒಂದು ಪ್ರಯೋಗಶಾಲೆ. ಯಾಕಂದರೆ ಇಲ್ಲಿ ಯಾವುದು ಸಕ್ಸಸ್ ಆಗ್ತದೆ ಅದು ಬೇರೆ ಜಿಲ್ಲೆಗೆ ಅಳವಡಿಸ್ತಾರೆ. ಯಾರೇ ಒಬ್ಬರು ಹೊಸ ಜಿಲ್ಲಾಧಿಕಾರಿ ಬಂದರೂ, ಯಾವುದೇ ಒಬ್ಬ ಹೊಸ ಪ್ರೊಬೇಷನರಿ SP ಬಂದರೂ ಕೂಡ ಅವರಿಗೆ ನಮ್ಮದು ಸ್ವಲ್ಪ ಸಣ್ಣ ಜಿಲ್ಲೆ,
ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಯೋಗಶಾಲೆಯಾಗಿ ಅವರನ್ನು ಇಲ್ಲಿ ಯಾರು ಇಲ್ಲಿ ಸಕ್ಸಸ್ ಆಗ್ತಾರೆ ಅವರು ಮುಂದೆ ಬೇರೆ ಬೇರೆ ಕಡೆಯಲ್ಲಿ ಇದಕ್ಕಿಂತ ಉನ್ನತ ಸ್ಥಾನಮಾನಕ್ಕೆ ಕೂಡ ಹೋಗುವಂಥ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ಆತ್ಮಶಕ್ತಿ, ಒಂದು ವಿಲ್ ಪವರ್, ಒಂದು ಆತ್ಮಶಕ್ತಿ ಅಂದರೆ ಇವತ್ತು ನಾರಾಯಣ ಗುರುಗಳು ನೆನಪಿಸಿದ್ದಾರೆ. ಬಹುಶಃ ಆ ಕಾಲದಲ್ಲಿ ಕೂಡ ಅವರ ಒಂದು ತಪೋಶಕ್ತಿಯಿಂದ ಆವತ್ತು ಕೇರಳದಂಥ ಊರಲ್ಲಿ ನಾಡಲ್ಲಿ ಜಾತಿಯ ಒಂದು ಬಹಳ ತಾರತಮ್ಯ ಇತ್ತು. ಮೇಲ್ವರ್ಗ ಕೆಳವರ್ಗ ಜಾತಿಯ ವೈಷಮ್ಯ ಇದ್ದಂಥ ಕಾಲದಲ್ಲಿ ಒಂದು ದೇವಸ್ಥಾನಕ್ಕೆ ಪ್ರವೇಶ ಕೂಡ ಇಲ್ಲದಂಥ ಕಾಲ ಇತ್ತು. ಅಂಥ ಸಂದರ್ಭದಲ್ಲಿ ಅವರೊಬ್ಬರು ಒಂದು ತಪಸ್ವಿ ರೀತಿಯಲ್ಲಿ ಅವರನ್ನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಭೇಟಿ ಮಾಡಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಭೇಟಿ ಮಾಡಿದ್ದಾರೆ, ರವೀಂದ್ರನಾಥ್ ಠಾಗೂರ್ ಅವರು ಭೇಟಿ ಮಾಡಿದ್ದಾರೆ. ಈ ಥರ ಮಹಾನ್ ಘಟಾನುಘಟಿಗೆ ನಮ್ಮ ನಾಯಕರು ಕೂಡ ಆ ಕಾಲದಲ್ಲಿ ಅವರ ಮಾರ್ಗದರ್ಶನ ಕೂಡ ಪಡ್ಕೊಂಡಂಥ ಸ್ವಾತಂತ್ರ್ಯ ಪೂರ್ವದ ಹಿನ್ನೆಲೆ ಕೂಡ ಇದೆ. ಅಂಥ ಒಬ್ಬ ಅವರ ಹೆಸರನ್ನು ನೆನಪಿಸಿಕೊಂಡು ಇಂಥ ಒಂದು ಈ ಒಂದು ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘವನ್ನು ಇವತ್ತು ನೀವು ಪ್ರಾರಂಭ ಮಾಡಿದ್ದೀರಿ. ಪಡುಬಿದ್ರಿ ಕೂಡ ಒಂದು ಬಹಳ ಎಲ್ಲ ದೃಷ್ಟಿಯಿಂದ ಕೂಡ ಒಂದು ಬೆಳವಣಿಗೆ ಆಗುವಂಥ ಡೆವಲಪಿಂಗ್ ಸಿಟಿ ಥರ ಇದೆ. ಸ್ವಲ್ಪ ಒಂದು ಸಮಸ್ಯೆ ಇದೆ ನಮಗೆ, ಇಲ್ಲಿ ಒಂದು ಕಸ ವಿಲೇವಾರಿದ ಘಟಕ ನಮ್ಮ ಕೈಯಲ್ಲೇ ಇದ್ದಂಥ ಜಾಗವನ್ನು ಕಂಪೆನಿಗಳಿಗೆ ಕೊಟ್ಟು ನಾವು ಅನಿವಾರ್ಯವಾಗಿ ನಾವು ಜಾಗ ಹುಡುಕಾಡುವಂಥ ಸ್ಥಿತಿ ಬಂದಿತ್ತು. ಯಾಕೆಂದರೆ ನಮ್ಮದೇ ಸಂಸ್ಥೆ ಸರ್ಕಾರಿ ಜಾಗದಲ್ಲಿ ಮತ್ತು ಖಾಸಗಿ ಜಾಗವನ್ನು 600 ಎಕರೆ ಸುಜಲಾನ್ ಸಂಸ್ಥೆ ಕೊಟ್ಟಿದ್ದೇವೆ. ಇನ್ನೊಂದು UPCL ಸಂಸ್ಥೆಗೆ. ಇವತ್ತು ಸುಜಲಾನ್ ಸಂಸ್ಥೆಯವರು ಸ್ವಲ್ಪ ಜಾಗವನ್ನು ಬೇರೆ ರೀತಿಯಲ್ಲಿ ಪರಭಾರೆ ಮಾಡಿ ನಮಗೆ ಕಸ ಹಾಕಲಿಕ್ಕೆ ಒದ್ದಾಟ ಬಿಡುವಂಥ ಸ್ಥಿತಿ ಬಂದಿದೆ. ಎಲ್ಲಿ ಹೋದರೂ ಕೂಡ ಕೆಲವು SC ST ಮೀಸಲು ಜಾಗ ಅಂತೇಳಿ ಸ್ವಲ್ಪ ಸ್ಥಳೀಯರ ಆಕ್ಷೇಪ ಬರ್ತಾರೆ. ಈ ಥರ ಇದೆ. ಆದರೂ ಬದಲು ವ್ಯವಸ್ಥೆಗೆ ಈಗಾಗಲೇ ಬೇರೆ ಬೇರೆ ಮೂಲಗಳನ್ನು ಹುಡುಕ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಆತ್ಮಶಕ್ತಿ ಈ ಸಂಸ್ಥೆ ಇಲ್ಲಿ ಬಂದಾಗ ಬಹುಶಃ ತುಂಬ ರೀತಿಯ ಬೆಳವಣಿಗೆ ಆಗುವಂಥ ಇವತ್ತು UPCL ಸಂಸ್ಥೆ ಅಥವಾ ನಮ್ಮ ಸುಜಲಾನ್ ಸಂಸ್ಥೆಯಲ್ಲಿ ಕೂಡ ಮುಂದೆ ಈಗಾಗಲೇ ಬೇರೆ 4-5 ಘಟಕಗಳು ಬೇರೆ ಬೇರೆ ಬರ್ತಾಯಿದೆ. ಒಂದು ಸನ್ಫ್ಲವರ್ ಆಯಿಲ್ನದು, ಅದೇ ರೀತಿಯಲ್ಲಿ ನಮ್ಮ ನಂದಿಕೂರು ಭಾಗದಲ್ಲಿ ಸ್ಮಾಲ್ ಕೇರ್ ಇಂಡಸ್ಟ್ರೀಸ್ನ ಒಂದು ಘಟಕಗಳು ಆ ಭಾಗದಲ್ಲಿ ಬಂದಿದೆ. ಈ ಥರ ಒಟ್ಟು ದೃಷ್ಟಿಯಿಂದ ಇಡೀ ಪಡುಬಿದ್ರಿಗೆ ಸುತ್ತಮುತ್ತ ಸಾಕಷ್ಟು ಒಳ್ಳೊಳ್ಳೆಯ ಅಭಿವೃದ್ಧಿ ಕಾಮಗಾರಿ ಅಥವಾ ಕಂಪೆನಿಗಳೆಲ್ಲ ಬರ್ತಾಯಿದೆ. ಒಂದು ಆರ್ಥಿಕ ಕ್ಷೇತ್ರವೇ ಕೂಡ ಮುನ್ನಡೆಯುವಂಥ ತುಂಬ ಒಳ್ಳೆಯ ಲಕ್ಷಣ ಮತ್ತು ಅವಕಾಶ ಕೂಡ ಈ ಭಾಗದಲ್ಲಿ ಇದೆ. ಅದನ್ನು ಬಳಕೆ ಮಾಡ್ಕೋಬೇಕು. ಮತ್ತು ಒಂದು ಈಗಾಗಲೇ ಅಧ್ಯಕ್ಷರು ಹೇಳಿದರು, ಸಹಕಾರಿ ರತ್ನ ಸನ್ಮಾನ್ಯ ಚಿತ್ತರಂಜನರವರು ಹೇಳಿದರು, ಅವರ ಮಂಗಳೂರು ಕಚೇರಿಯಲ್ಲಿ ಸುಮಾರು 12,000 ಸ್ಕ್ವೇರ್ ಫೀಟ್ ಕಟ್ಟಡ ಇದೆ. ಶಾಲಾ ಮಕ್ಕಳಿಗೆ ಉಚಿತವಾಗಿ ಕೂಡ ಕೆಲವರಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ಹಾಸ್ಟೆಲ್ ಸೌಲಭ್ಯವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಭಾಷಣಕ್ಕೆ ಮೊದಲು ಬರುವಾಗ ಹೇಳಿದರು, ಕೆಲವರು ಪಾಪ ಬೇರೆ ಬೇರೆ ಹಣಕಾಸು ಸಂಸ್ಥೆಯಿಂದ ತತ್ಕಾಲಕ್ಕೆ ಆರ್ಥಿಕ ಸಹಾಯ ಪಡೆಯುತ್ತಾರೆ. ಅಂಥ ಮ್ಯಾನೇಜರ್ಗೆ ಸ್ವಲ್ಪ ಪವರ್ ಕೊಟ್ಟಿದ್ದಾರೆ. ಎಷ್ಟೋ ಹಣವನ್ನು ಅವರು ಕೂಡಲೇ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಅದು ಫೋನ್ ಮಾಡಿ ಅದು ಪರ್ಮಿಷನ್ ತಗೊಳ್ಳುವ ರೀತಿಯಲ್ಲಿ ಮ್ಯಾನೇಜರೇ ನಿಭಾಯಿಸುವಂಥ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಥರ ತುರ್ತು ಅವಕಾಶ ಇದ್ದಂಥ ಯಾರಾದರೂ ಬ್ಯಾಂಕ್ ಗ್ಯಾರಂಟಿ ಕೊಡುವಂಥ ಪಾರ್ಟಿ ಬಂದರೆ ಅವರಿಗೆ ಆ ಥರ ಸೌಲಭ್ಯ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಥರ ಸ್ಥಳೀಯವಾಗಿ ಕೂಡ ಸಾಕಷ್ಟು ಇಲ್ಲಿ ಶಾಲಾ ಕಾಲೇಜಿದೆ, ಬೇರೆ ಬೇರೆ ಸಂಘ ಸಂಸ್ಥೆ ಇದೆ. ಇಲ್ಲಿ ಬಹುಶಃ ಪಡುಬಿದ್ರಿಯಲ್ಲಿ ನೀವು ಅಲ್ಲಿಯ ಗ್ರೌಂಡ್ ನೋಡಿದರೆ ವರ್ಷ ಇಡೀ ಆಡುವಂಥ ಗ್ರೌಂಡ್ ಇದೆ. ಅಂಥ ತುಂಬ ಒಂದು ಜನನೇ ಬಿಡ ಯುವ ಜನಾಂಗ ಇರುವಂಥ ಮತ್ತು ವಿದ್ಯಾಸಂಸ್ಥೆಗಳು ಕೂಡ ಸಾಕಷ್ಟು ಇಲ್ಲಿ ಇದೆ. ನಮ್ಮ PUC ಹೈಸ್ಕೂಲ್ ಇದೆ, ಸಾಗರ್ ವಿದ್ಯಾ ಇಂಗ್ಲೀಷ್ ಮಾಧ್ಯಮ ಇದೆ, ಇಲ್ಲಿ ಲಯನ್ಸ್ನವ್ರದ್ದು ಆಂಗ್ಲ ಮಾಧ್ಯಮ ಶಾಲೆ ಇದೆ. ಒಟ್ಟು ದೃಷ್ಟಿಯಿಂದ ಒಂದು ಸರ್ವತೋಮುಖ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳು ಒಬ್ಬರಿಂದ ಒಬ್ಬರು ಆಗ್ತಾಯಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಚತುಷ್ಪಥ ರಸ್ತೆ ಯೋಜನೆ ಇದೆ. ಸ್ವಲ್ಪ ಬೇರೆ ಬೇರೆ ಕಾರಣ ಟೆಂಡರ್ ತಗೊಂಡವರು ಸ್ವಲ್ಪ ಸ್ವಲ್ಪ ವಿಳಂಬ ಮಾಡಿದ್ರಿಂದಾಗಿ ನಮಗೆ ಅದು ಪೂರ್ತಿ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ಇಡೀ ನಮ್ಮ ಈ ಒಂದು ಹಿನ್ನೆಲೆಯಲ್ಲಿ ನಾವು ಬೇರೆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ನಮ್ಮ ಕರಾವಳಿ ಜಿಲ್ಲೆಯನ್ನು ನೆನಪಿಸ್ತೇವೆ. ಯಾಕಂದರೆ ಇಲ್ಲಿ ದೇವರ ದಯದಿಂದ ಯಾರೇ ಶಾಸಕರ ಯಾರೇ ಮಂತ್ರಿಗಳು ಬಂದರೂ ಕೂಡ ನಮಗೆ ಎಲ್ಲರೂ ಕೂಡ ಅಭಿವೃದ್ಧಿಗೆ ಅವರವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾಯಿದೆ. ಮುಂದೆ ಹೆಜಮಾಡಿಯಲ್ಲಿ ಬಹಳ ವರ್ಷದ ಒಂದು ಕನಸಿನ ಕೂಸು ಹೆಜಮಾಡಿ ಮೀನುಗಾರಿಕೆ ಬಂದವರಿಗೆ ಕೂಡ 181 ಕೋಟಿ ಟೆಂಡರ್ ಆಗಿ ಈಗಾಗಲೇ ಕಾಮಗಾರಿ ಚಾಲನೆ ಆಗಿದೆ, ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಕಾಪಿನಲ್ಲಿ ಮಿನಿ ವಿಧಾನಸೌಧ ಆಗ್ತಾಯಿದೆ, ನಮ್ಮ ಬೆಳಪ್ಪಲ್ಲಿ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕಾಲೇಜ್ ಆಗ್ತಾಯಿದೆ, ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಯಿತು, ನಮ್ಮ ಪೆರಡೂರು ಮತ್ತು ಅಲೆಯೂರಲ್ಲಿ ITI ವಿದ್ಯಾಸಂಸ್ಥೆ ಇದೆ, ಕಾಪಲ್ಲಿ ಡಿಗ್ರಿ ಕಾಲೇಜು, ಹಿರಿಯರ ಡಿಗ್ರಿ ಕಾಲೇಜು. ಈ ಥರ ಎಲ್ಲ ದೃಷ್ಟಿಯಿಂದ ಕೂಡ ವಿದ್ಯಾಕ್ಷೇತ್ರಕ್ಕೆ, ಆರ್ಥಿಕ ಕ್ಷೇತ್ರಕ್ಕೆ ಮತ್ತು ಹೋಟೆಲ್ ಉದ್ಯಮಕ್ಕೆ ತುಂಬ ರೀತಿಯ ಅವಕಾಶ ಸ್ಕೋಪ್ ಇರುವಂಥ ಒಂದು ಬೆಳವಣಿಗೆ ಇಲ್ಲಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಆತ್ಮಶಕ್ತಿ ಇಂಥ ಒಂದು ವಿವಿಧ ಸಹಕಾರಿ ಸಂಘ ಕೂಡ ನಮಗೆ
ಸಾರ್ವಜನಿಕರಿಗೆ ಕೂಡ ಉಪಯೋಗ ಆಗುವ ರೀತಿಯಲ್ಲಿ ಅದರ ಪ್ರಯೋಜನ ಜನರಿಗೆ ಸಿಗಬೇಕು. ಇನ್ನಷ್ಟು ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ಈಗಾಗಲೇ ನಮ್ಮ ಮಿತ್ರ ಆಗಿದ್ದ ಸುಧೀರ್ ಅವರಿದ್ದಾರೆ. ನಾನು ಅವ್ರ ಹತ್ರ ಒಂದು ಕೊಡುಗೆ ಕೇಳಿದ್ದೆ. ಅವರ ಸಂಸ್ಥೆಯಿಂದ ನಮ್ಮ ಪಡುಬಿದ್ರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿ ನಮಗೆ ಒಂದು ಶವ ಸಂಸ್ಕಾರಕ್ಕೆ ಇಡಲಿಕ್ಕೆ ಒಂದು ಫ್ರೀಜರ್ಗೆ ನಾವು ಸ್ವಲ್ಪ ಹಣ ಕೇಳಿದ್ದೇವೆ. ಅವರು 5 ಲಕ್ಷ ರೂಪಾಯಿಯನ್ನು ಕಳೆದ ಬಾರಿ ಘೋಷಣೆ ಮಾಡಿದರೆ ಆ ಕಾಮಗಾರಿ ಈಗ ಚಾಲ್ತಿಯಲ್ಲಿದೆ. ಆ ಥರದ ಕೊಡುಗೆ ಒಂದು ಸಂಸ್ಥೆಯಾಗಿ ಸಾರ್ವಜನಿಕರಿಗೆ ಕೂಡ ಹೆಲ್ಪ್ ಮಾಡುವಂಥ ಒಂದು ಮನೋಭಾವವನ್ನು ಕೂಡ ಅವರ ಸಂಸ್ಥೆ ಇಟ್ಕೊಂಡಿದೆ. ಅದೇ ರೀತಿಯಲ್ಲಿ ಬೇರೆ ಕೂಡ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ನೀವು ಬಂದಾಗಲೇ ನಾವು ಕೇಳುವುದಂತಲ್ಲ, ಒಂದು ಪರಸ್ಪರ ನೀವು ಕೂಡ ಒಂದು ಸಾರ್ವಜನಿಕರಿಗೆ ಹೇಗೂ ನಿಮ್ಮ ಎಜೆಂಡದಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಪಾಪದವರಿಗೆ, ಬಡ ಮಕ್ಕಳಿಗೆ, ವಿದ್ಯಾಸಂಸ್ಥೆಗಳಿಗೆ ಬೇರೆ ಬೇರೆ ರೀತಿಯ ಒಂದು ದಾನ ಧರ್ಮ ಮಾಡುವಂಥ ಒಂದು ಮನೋಭಾವವನ್ನು ನೀವು ಇಟ್ಕೊಂಡಿದ್ದೀರಿ. ಅಂಥ ಒಂದು ಉದ್ದೇಶ ಬಂದಾಗ ಇಲ್ಲಿಯ ಸಾರ್ವಜನಿಕರಿಗೆ ಸಹಾಯ ಆಗೋ ದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳಿಗೆ ಏನಾದರೂ ಒಂದು ಹೆಲ್ಪ್ ಮಾಡುವಂಥ ಸಂದರ್ಭ ಬಂದಾಗ ಕೂಡ ನಿಮ್ಮನ್ನು ಭೇಟಿ ಮಾಡ್ತೇವೆ, ಸಂಪರ್ಕ ಮಾಡ್ತೇವೆ. ನಮಗಾಗಿ ಅಲ್ಲ, ನಮ್ಮ ಸಮಾಜದ ಕೆಲವು ಅಶಕ್ತ ಜನರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘ ಒಳ್ಳೆಯ ನಂಬರನ್ನು ಆಯ್ಕೆ ಮಾಡಿದೆ, 23. ಅದು ಪಂಚಮಂ ಕಾರ್ಯಸಿದ್ಧಿ ಅಂತ ಆಗ್ತಾರೆ. ಆ ಥರ 5, 2, 3 ಸೇರಿದೆ 5 ಆಗ್ತದೆ. 10ನೇ ದಶಮಾನೋತ್ಸವ, 25ನೇ ಬ್ರಾಂಚ್ ಮಾಡಲಿಕ್ಕೆ ಹೊರಟಿದ್ದೀರಿ. ಇಂಥ ಎಲ್ಲ ಸಂಪನ್ಮೂಲಗಳು ಕೂಡ ಈ ಭಾಗಕ್ಕೆ ಬರಲಿ. ಗ್ರಾಹಕರು ಕೂಡ ಡಿಪಾಸಿಟ್ ಇಡುವವರು, ಸಾಲ ಪಡ್ಕೊಳ್ಳುವವರು ಎಲ್ಲರೂ ಕೂಡ ನಮ್ಮ ಅವಿಭಾಜ್ಯ ಅಂಗ. ಅದು ಬರೀ ಡಿಪಾಸಿಟ್ ಇಟ್ಟರೆ ಸಾಲ ಹೋಗಿದ್ರು ಕೂಡ ಅದು ಕೂಡ ಡೆಡ್ ಮನಿ ಆಗ್ತದೆ. ಹಾಗಾಗಿ ಹಣ ಚಲಾವಣೆ ಆಗಬೇಕು. ಯಾವಾಗಲೂ ಹಣ ಹೇಳ್ತಾ ಅಂತೆ, ನೀನು 1 ಮಾಡು, ನಾನು 10 ಮಾಡುವೆ ಅಂತ ಹೇಳ್ತಾನೆ. ಅದು ರೊಟೇಷನ್ ಆಗ್ತಾ ಇರಬೇಕು. ಆ ಥರದ ಒಂದು ಚಲಾವಣೆ ಬಂದರೆ ಖಂಡಿತವಾಗಿ ಬ್ಯಾಂಕಿಂಗ್ ಕ್ಷೇತ್ರ ನಮ್ಮ ಜಿಲ್ಲೆಗೆ ಸಾವಿರಾರು ಜನ ಇಲ್ಲಿ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗೆ, ರಾಜ್ಯಕ್ಕೆ ಹೋಗಿ ನಮ್ಮ ಬ್ಯಾಂಕನ್ನು ಅಭಿವೃದ್ಧಿಪಡಿಸಿದರು, ನ್ಯಾಷನಲ್ ಬ್ಯಾಂಕಲ್ಲಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಮುಂಚೂಣಿಯಲ್ಲಿ ತುಂಬ ಸಹಕಾರವನ್ನು ಸಮಾಜಕ್ಕೆ ಕೊಟ್ಟಿದೆ. ಮುಂದೆ ಕೂಡ ಈ ಸಂಸ್ಥೆ ಕೂಡ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಶುಭವನ್ನು ಹಾರೈಕೆ ಮಾಡ್ತಾ ಈ ದಿವಸ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಬಲೆ 23ನೇ ಶಾಖೆಯನ್ನು ಉದ್ಘಾಟಿಸುವಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಹೆಚ್ಚಿನ ಅಂಶ 2012ನೇ ಇಸ್ವಿ ಅಂತ ಕಾಣುತ್ತೆ. ಶ್ರೀಯುತ ವಾಮನ್ ರವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು. ಅವರು ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತೇವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲ ನಮ್ಮ ಇವತ್ತು ಸಹಮತ ಇರುವಂಥ ಎಲ್ಲ ಆಡಳಿತ ಮಂಡಳಿಯವರು ಒಟ್ಟಾಗಿ ಸೇರಿಕೊಂಡು 2012ನೇ ಇಸ್ವಿಗೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ಜನಾರ್ದನ ಪೂಜಾರಿ ಅವರ ದಿವ್ಯ ಹಸ್ತದ ಮುಖಾಂತರ ಪ್ರಥಮ ಶಾಖೆಯನ್ನು ಉದ್ಘಾಟಿಸುವಂಥ ಕಾರ್ಯಕ್ರಮ ಆಯಿತು. ಜನಾರ್ದನ ಪೂಜಾರಿಯವರು ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಬ್ಯಾಂಕಿನ ಮಂತ್ರಿಯಾಗಿ ಇಡೀ ರಾಷ್ಟ್ರದಲ್ಲೇ ಒಂದು ಕ್ರಾಂತಿಕಾರಿಕವಾದಂಥ ಒಂದು ಬದಲಾವಣೆಯನ್ನು ತಂದಂಥವರು. ಬ್ಯಾಂಕು ಬಡವರ ಪಾಲಿ ಕೂಡ ಬ್ಯಾಂಕಿನ ಸವಲತ್ತು ಸಿಗಬೇಕು ಅಂತೇಳಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಒಂದು ರೀತಿಯ ಹೋರಾಟದ ರೀತಿಯಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತರುವಂಥ ಕೆಲಸ ಕಾರ್ಯವನ್ನು ಮಾಡಿ ಎಷ್ಟೋ ಸಾವಿರಾರು ಮಂದಿಗೆ, ಲಕ್ಷಾಂತರ ಮಂದಿಗೆ ಇವತ್ತು ಬ್ಯಾಂಕಿನ ಒಂದು ಸವಲತ್ತನ್ನು ಬಡವರ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದರು. ಹೆಚ್ಚಿನ ಅಂಶ ಅವಾಗೆಲ್ಲ ಅಪವಾದ ಇತ್ತು, ಬ್ಯಾಂಕ್ ಮುಳುಗಿ ಹೋಗ್ತದೆ ಅಂತೇಳಿ. ಬ್ಯಾಂಕ್ ಮುಳುಗಿ ಹೋಗುವಂಥದ್ದು ಬಡವರಿಗೆ ಸಾಲ ಕೊಟ್ಟು ಬ್ಯಾಂಕ್ ಮುಳುಗುವುದಿಲ್ಲ, ಅವರು ಪರಿಪೂರ್ಣವಾಗಿ ಕಟ್ತಾರೆ. ಆದರೆ ಈಗ ನಾವು ಕಾಣ್ತಾ ಇದ್ದೀವಿ ಬ್ಯಾಂಕನ್ನು ಮುಳುಗಿಸುವಂಥವರು ಹೋಗಿ
ದೊಡ್ಡ ದೊಡ್ಡ ಸಾಲ ಪಡ್ಕೊಂಡು ವಿದೇಶದಲ್ಲಿ ಹೋಗಿ ಕೂತಿದ್ದಾರೆ. ಇಂಥ ಸಮಯದಲ್ಲಿ ಅವರ ದಿವ್ಯ ಹಸ್ತದ ಮುಖಾಂತರ ಉದ್ಘಾಟನೆ ಆಗಿರುವಂಥ ಕಾರ್ಯಕ್ರಮ, ಯಾವುದಕ್ಕೂ ಯಾವ ಕೆಲಸಕ್ಕೂ ಒಂದು ಆತ್ಮಶಕ್ತಿ ಬೇಕು. ಆತ್ಮಶಕ್ತಿ ಈ ವಿವಿಧೋದ್ದೇಶ ಸಹಕಾರಿ ಸಂಘದವರಿಗೆ ಪ್ರಥಮವಾಗಿ ಬರಬೇಕಾಗಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಒಂದು ಅನುಗ್ರಹ ಸಂದೇಶದ ಮೇರೆಗೆ ಆ ಆತ್ಮಶಕ್ತಿ ಬರುವಂಥ ಅವಕಾಶ ಆಗಿದೆ. ಹೆಚ್ಚಿನ ಅಂಶ ಇವತ್ತು ಕೇರಳ ಇರ್ಬೋದು, ನಮ್ಮ ಕರಾವಳಿ ಪ್ರದೇಶ ಇರ್ಬೋದು, ಭಾಳಷ್ಟು ಅಸ್ಪೃಶ್ಯತೆ ಇತ್ತು. ದೇವರನ್ನು ಹೋಗಿ ಪ್ರಾರ್ಥಿಸುವಂಥ ಅವಕಾಶ ಇರಲಿಲ್ಲ, ದೇವಾಲಯದ ಒಳಗಡೆ ಹೋಗುವಂಥ ಅವಕಾಶ ಇರಲಿಲ್ಲ, ಅಸ್ಪೃಶ್ಯರಾಗಿತ್ತು. ಇಂಥ ಸಮಯದಲ್ಲಿ ಇವತ್ತು ಇಲ್ಲೇ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಇಲ್ಲಿಗೆ ಪರಿಸರಕ್ಕೆ ಆಗಮಿಸಿ ಎಲ್ಲ ಸಮಾಜದ ಮುಖಂಡರನ್ನು ಒಟ್ಟು ಸೇರಿಸಿ ಇವತ್ತು ತಾನೇ ಸ್ವತಃ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳೇ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥ ಅವಕಾಶ ಆಯಿತು. ಯಾವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಗೋಕರ್ಣನಾಥ ಇವತ್ತು ದೇವರ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಕೆಲಸ ಕಾರ್ಯ ಮಾಡಿದರು, ಅಂದಿಗೆ ಇವತ್ತು ಇಡೀ ಅಸ್ಪೃಶ್ಯತೆ ಮಾಯ ಆಯಿತು. ಇಡೀ ಸಮಾಜ ಬೆಳಕಿಗೆ ಬರುವಂಥ ಅವಕಾಶ ಆಯಿತು, ಅಸ್ಪೃಶ್ಯತೆ ನಿವಾರಣೆ ಆಗುವಂಥ ಅವಕಾಶ ಆಯಿತು. ಹೆಚ್ಚಿನ ಅಂಶ ಇವತ್ತು ಅಂಥ ಒಬ್ಬ ಮಹಾನ್ ಪುರುಷನ ಸಂದೇಶದ ಎಡೆಯಲ್ಲಿ ಇಡೀ ಸಮಾಜ, ಯಾಕಂದರೆ ಬರೀ ಇಲ್ಲಿ ಮಾತ್ರ ಅಲ್ಲ, ಸಾಧಾರಣ 160ಕ್ಕಿಂತ ಮಿಕ್ಕಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಇವತ್ತು ಅಲ್ಲಿ ವಿದ್ಯಾಲಯಗಳನ್ನು ಕಟ್ಟಿದರು, ಅವರ ಸಂದೇಶ ಕೂಡ ಇತ್ತು. ಹೆಚ್ಚಿನ ಅಂಶ ಇವತ್ತು ಕೇರಳ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನ ಬರಬೇಕಾಗಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಪ್ರಾರಂಭ ಮಾಡಿದಂಥ ದೇವಸ್ಥಾನಗಳ ಜೊತೆಯಲ್ಲಿ ಕ್ಷೇತ್ರಗಳನ್ನು ಕೂಡ, ವಿದ್ಯಾಲಯಗಳನ್ನು ಕಟ್ಟುವುದರ ಮುಖಾಂತರ ಇವತ್ತು ಅನೇಕ ಯೂನಿವರ್ಸಿಟಿಗಳು ಕೂಡ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ದೊಡ್ಡ ಒಂದು ಆತ್ಮಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ಕಾಣ್ತೇವೆ ಡಾಕ್ಟರ್ DMA ಪೈ ಅವರನ್ನು ಬರೇ 36 ರೂಪಾಯಿಯಲ್ಲಿ ಸಿಂಡಿಕೇಟ್ ಬ್ಯಾಂಕನ್ನು ಪ್ರಾರಂಭ ಮಾಡಿದರು. ಇವತ್ತು 36 ರೂಪಾಯಿಯಲ್ಲಿ ಪ್ರಾರಂಭ ಮಾಡಬೇಕಾಗಿದ್ರೆ ಎಷ್ಟು ಆತ್ಮಶಕ್ತಿ ಬೇಕು. ಅಂದಿನ ದಿವಸ ಇವತ್ತು ದೊಡ್ಡ ಸಂಸ್ಥೆಯಾಗಿ ಸಾಧಾರಣ 4.5 ಲಕ್ಷ ಕೋಟಿ ರೂಪಾಯಿಯ ವಹಿವಾಟು ಮಾಡುವಂಥ ರೀತಿ ಬ್ಯಾಂಕ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಹೆಚ್ಚಿನ ಅಂಶ ಈಗ ಅದು ಇಲ್ಲ, ಯಾಕಂದರೆ ಆ ಹೆಸರೇ ಹೋಗಿದೆ. ಇವತ್ತು ಸ್ವಲ್ಪ ಲಾಲಾಜಿ ಮಂಡನರು ಕೋಪ ಮಾಡ್ಕೊಳ್ತಾ ಇದ್ರು, ಈಗ ನಮ್ಮ ಬ್ಯಾಂಕನ್ನೆಲ್ಲ ಮರ್ಜಿ ಮಾಡಿದ್ರಿ ಅಂತ ಹೇಳುವಾಗ. ಸಿಂಡಿಕೇಟ್ ಬ್ಯಾಂಕ್ ಇವತ್ತು ಕೆನರಾ ಬ್ಯಾಂಕಿಗೆ ಮರ್ಜಿ ಆಗಿದೆ. ಇವತ್ತು ಸುಂದರಾಮ್ ಶೆಟ್ಟರ್ ಅವರನ್ನು ನಾವು ಸ್ಮರಣೆ ಮಾಡಬೇಕು. ವಿಜಯ ಬ್ಯಾಂಕನ್ನು ಹುಟ್ಟು ಹಾಕಿ ಒಂದು ಸಂದರ್ಭದಲ್ಲಿ ಭೂಮಸೂದೆ ಕಾನೂನು ಬಂದಂಥ ಸಮಯದಲ್ಲಿ ಯಾವುದೇ ರೀತಿಯ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅವರನ್ನು ಕರೆದು ಉದ್ಯೋಗವನ್ನು ಕೊಟ್ಟು ಬರೇ ಕೃಷಿ ಮಾತ್ರ ಅಲ್ಲ ಬೇರೆ ಕೂಡ ನಿಮಗೆ ದಾರಿ ಇದೆ ಅಂತೇಳಿ ತೋರಿಸಿದಂಥವರು ಸುಂದರಾಮ ಶೆಟ್ಟರ್ ಅವರು. ವಿಜಯ ಬ್ಯಾಂಕು ಲಾಭದಲ್ಲಿತ್ತು, ನಷ್ಟದಲ್ಲಿದ್ದಂಥ ಬರೋಡಾ ಬ್ಯಾಂಕಿಗೆ ಸೇರ್ಪಡೆ ಮಾಡಿದರು. ಅದೇ ರೀತಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಹಾಜಿ ಅಬ್ದುಲ್ಲಾ ಸಾಹೇಬ್ರವರು ಪ್ರಾರಂಭ ಮಾಡಿದರು. ಇವತ್ತು ಆ ಕಾರ್ಪೊರೇಷನ್ ಬ್ಯಾಂಕ್ ಒಳ್ಳೆಯ ರೀತಿಯ ವಹಿವಾಟಲ್ಲಿ ನಡೀತಾ ಇತ್ತು. ಇವತ್ತು ಅದನ್ನು ಯೂನಿಯನ್ ಬ್ಯಾಂಕ್ಗೆ ಸೇರಿಸೋದ್ರ ಮುಖಾಂತರ ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಇಲ್ಲ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಸಾಧಾರಣ 50,000 ಕುಟುಂಬದವರು ಉದ್ಯೋಗದಲ್ಲಿ, ಬ್ಯಾಂಕಿನ ಉದ್ಯೋಗದಲ್ಲಿ ಇದ್ದರು. ಗೋಪಾಲ್ ಶೆಟ್ಟರ್ ಇದ್ದಾರೆ. ಒಂದು 50,000 ಜನ ಬ್ಯಾಂಕಿನ ಉದ್ಯೋಗದಲ್ಲಿದ್ದರು. ಇವತ್ತು ಇಡೀ ರಾಷ್ಟ್ರಕ್ಕೆ ನಾವು ಬ್ಯಾಂಕು ಅಂತ ಹೇಳಿದರೆ ನಮ್ಮ ಜಿಲ್ಲೆ ಅದಕ್ಕೆ ಬುನಾದಿಯನ್ನು ಕೊಟ್ಟಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ. ಇವತ್ತು 50,000 ಜನ ಉದ್ಯೋಗದಲ್ಲಿದ್ದರು ಅಂತ ಹೇಳಿದ್ರೆ 50,000 ಕುಟುಂಬ. ಇವತ್ತು ನಾವು ಕಾಣ್ತೇವೆ, ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದರೆ ಒಬ್ಬರು ಮಲಯಾಳಿ ಮಾತಾಡ್ತಾರೆ, ಒಬ್ಬರು ತಮಿಳ್ ಮಾತಾಡ್ತಾರೆ, ಒಬ್ಬರು ತೆಲುಗು ಮಾತಾಡ್ತಾರೆ, ಬೇರೆ ಬೇರೆ ಹಿಂದಿ ಮಾತಾಡ್ತಾರೆ. ಹೆಚ್ಚಿನ ನಮ್ಮ ಊರಿನವರಿಗೆ ಬ್ಯಾಂಕಿನಲ್ಲಿ ಉದ್ಯೋಗ ಇಲ್ಲದಂಥ ಅವಕಾಶ ಒಂದು ನಾವು ಕಾಣ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳೆಲ್ಲ ಅವನತಿಗೆ ಹೋಗುವಂಥ ಸಮಯದಲ್ಲಿ ಇವತ್ತು ಸಹಕಾರಿ ಬ್ಯಾಂಕಿನ ಅವರು ನಮ್ಮನ್ನು ಕೈ ಹಿಡಿದು ಮುಂದೆ ಕೊಂಡೋಗಬೇಕು. ನಾನೇ ಸಂದರ್ಭದಲ್ಲಿ
ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕರಿಗೆ, ಆಡಳಿತ ಮಂಡಳಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ನಾನು ತುಂಬ ಸಹಕಾರಿ ಬ್ಯಾಂಕಿನ ಉದ್ಘಾಟನೆಗೆ ಹೋಗಿದ್ದೇನೆ. ಆದರೆ 10 ವರ್ಷದಲ್ಲಿ 23 ಶಾಖೆ ಮಾಡಿದಂಥವ್ರು ಇಲ್ಲ. ಹೆಚ್ಚಿನ ವಿಷಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ 10 ಶಾಖೆಯನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ಇವತ್ತು ಆ ಒಂದು ರೀತಿಯ ತ್ವರಿತವಾದಂಥ ವೇಗದಲ್ಲಿ ನಾನು ನೋಡಿದೆ ಪತ್ರಿಕೆಯಲ್ಲಿ 95% ಹೆಣ್ಣು ಮಕ್ಕಳೇ ಇದ್ದಾರೆ ಅಂತೇಳಿ. ಹೆಣ್ಣು ಮಕ್ಕಳ ಬ್ಯಾಂಕಿನ ಆರ್ಥಿಕ ವಹಿವಾಟಿನ ಜೊತೆಯಲ್ಲಿ ಹೆಣ್ಣು ಮಕ್ಕಳ ಸ್ವಾಯತ್ತತೆಯನ್ನು ಕೂಡ ಉಳಿಸುವಂಥದ್ದು, ಅವರಿಗೆ ಕೂಡ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಹೆಣ್ಣು ಮಗಳು ಅಂತ ಹೇಳಿದರೆ ಬರೆಗೆ ಮನೆಗೆ ಮಾತ್ರ ಸೀಮಿತ, ಅಡಿಗೆ ಮಾಡಲಿಕ್ಕೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯ ಮನೋಭಾವ ಇದ್ದಂಥ ಸಮಯದಲ್ಲಿ ಹೆಣ್ಣು ಮಕ್ಕಳ ಹತ್ರ ಕೂಡ ಉತ್ತಮವಾದಂಥ ಪ್ರತಿಭೆ ಇರ್ತದೆ, ಅವರಿಗೆ ಸದಾವಕಾಶವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಇವತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರೀತಿಯ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಹೆಣ್ಣು ಮಕ್ಕಳಿಂದ ಯಾವತ್ತೂ ಮೋಸ ಆಗುವುದಿಲ್ಲ. ಹೆಚ್ಚಿನ ಅಂಶ ಸರಿಯಾದ ಸಂದರ್ಭಕ್ಕೆ ಸ್ವಸಹಾಯ ಗುಂಪುಗಳನ್ನು ಕಾಣ್ತೇವೆ. ನಿರ್ದಿಷ್ಟವಾಗಿ 100% ಕೂಡ ಸಾಲವನ್ನು ಅವಧಿಗೆ ಸರಿಯಾಗಿ ಕಟ್ಟುವಂಥದ್ದು, ಬಡ್ಡಿ ಕಟ್ಟುವಂಥದ್ದು, ಲೆಕ್ಕಾಚಾರವನ್ನು ಇಡುವಂಥದ್ದು, ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡಬೇಕು ಅನ್ನೋಂಥ ರೀತಿಯ ಮನೋಭಾವ ಇಲ್ಲದೆ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳನ್ನು ನಾವು ಕಾಣ್ತೇವೆ. ಹೆಚ್ಚಿನ ಅಂಶ ಆ ಗುಟ್ಟು ಹೆಚ್ಚಿನ ಅಂಶ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಇವರಿಗೆ ಗೊತ್ತಿದೆ, ಸಹಕಾರಿ ಸಂಘದವರಿಗೆ ಗೊತ್ತಿದೆ. ಆ ದೃಷ್ಟಿಯಿಂದ ಇವತ್ತು ಸಾಕಷ್ಟು ಜನರಿಗೆ ಉದ್ಯೋಗ. ಮೊನ್ನೆ ಒಬ್ಬ ಹೆಣ್ಣು ಮಗಳು MBA ಆದಂಥ ಹೆಣ್ಣು ಮಗಳು ನಮ್ಮ ಮೂಡುಬೆಲ್ಲೆಯಲ್ಲಿ ಉದ್ಯೋಗ ಇಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಎಷ್ಟೋ ಜನ ಕಲ್ತಂಥ ವಿದ್ಯಾರ್ಥಿನಿದ್ದಾರೆ, ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲದೆ ಬರೇ ವಿದ್ಯಾಭ್ಯಾಸ ಪಡೆದು ಮನೆಯಲ್ಲಿ ಕೂರುವಂಥದ್ದು ಅಂಥ ವಾತಾವರಣ ಇರುವಂಥ ಸಮಯದಲ್ಲಿ ತಾವು ಸಾಧಾರಣ 100ಕ್ಕಿಂತ ಮಿಕ್ಕಿ ಉದ್ಯೋಗವನ್ನು ಕೊಟ್ಟಿದ್ದೀರಿ 10 ವರ್ಷದಲ್ಲಿ ಅಂತ ಹೇಳಿದ್ರೆ ಒಂದು ದೊಡ್ಡ ಸಂಗತಿ. ಇವತ್ತು ಅದೇ ರೀತಿಯಾಗಿ ಭಾಳಷ್ಟು ಅಚ್ಚುಕಟ್ಟಾಗಿ ತಾವು ಆಡಳಿತ ಮಂಡಳಿಯವರು ಈ ಬ್ಯಾಂಕಿನ ಕಾರ್ಯಚಟುವಟಿಕೆಯನ್ನು ನಿರೂಪಣೆ ಮಾಡುವಂಥ ಕೆಲಸ ಕಾರ್ಯವನ್ನು ತಾವು ನಡೆಸ್ತಾ ಇದ್ದೀರಿ. ನಾನು ನೋಡಿದೆ, ಸಹಕಾರಿ ರತ್ನ ಪಡ್ಕೊಂಡಂಥವರು ಚಿತ್ತರಂಜನ್ ಬೋಲಾಲ್ರವರು. ಹೆಚ್ಚಿನ ಅಂಶ ನಮ್ಮಲ್ಲಿ ಯಾರಿಗೂ ಕೂಡ ಸಹಕಾರಿ ರತ್ನ ಸಿಗಲಿಲ್ಲ. ನಮ್ಮ ಸಮಾಜದಲ್ಲಿ ಯಾರಿಗೂ ಕೂಡ ಸಹಕಾರಿ ರತ್ನ ಸಿಗಲಿಲ್ಲ. 26 ಪಂಗಡ ಇದೆ ನಮ್ಮ ಹತ್ರ. ಆದರೆ ಪ್ರಥಮವಾಗಿ ಸಹಕಾರಿ ರತ್ನ ಪಡ್ಕೊಳ್ಳುವಂಥ ಅವಕಾಶ ಆಗಿದೆ. ಕೂತ್ಕೊಳ್ಳುವಂಥ ಸಮಯದಲ್ಲಿ ವೇದಿಕೆಯಲ್ಲಿ ನಾವೆಲ್ಲ ಇವತ್ತು ಹೂ ಕೊಟ್ಟಂಥ ಸಮಯದಲ್ಲಿ ಅಥವಾ ಬೇರೆ ಬೇರೆ ಇದು ಕೊಟ್ಟಂಥ ಸಮಯದಲ್ಲಿ ಅದನ್ನು ಬೇರೆ ಬೇರೆ ಅಂಕುಡೊಂಕಾಗಿ ಇಟ್ಟಿದ್ದೇವೆ. ಅವರು ಬಂದು ಕೂತು ಎಲ್ಲವನ್ನು ಕೂಡ ಸರಿಯಾದ ಸೂತ್ರವನ್ನು ಮಾಡಿಟ್ರು. ಅದರಲ್ಲೇ ಆ ಲಕ್ಷಣವೇ ಗೊತ್ತಾಗ್ತದೆ ಅವರು ಯಾವ ರೀತಿಯಲ್ಲಿ ಆತ್ಮಶಕ್ತಿಯ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ನಡೆಸ್ತಾರೆ ಅನ್ನುವಂಥ ರೀತಿಯ ಅವರು ಆ ಲಕ್ಷಣದಲ್ಲೇ ಗೊತ್ತಾಗುವಂಥ ಅವಕಾಶ ಆಗಿದೆ. ಭಾಳಷ್ಟು ಆಡಳಿತ ಮಂಡಳಿಯಲ್ಲೂ ಕೂಡ ಭಾಳಷ್ಟು ನಿಪುಣರು ತಾವಿದ್ದೀರಿ. ಹೆಚ್ಚಿನ ನಿಮಿಷ ಸಮಾಜವನ್ನು ತಿಳ್ಕೊಂಡಂಥವರಿದ್ದೀರಿ, ಸಮಾಜದ ಆಗುಹೋಗುಗಳ ಬಗ್ಗೆ ತಿಳ್ಕೊಂಡಂಥವರಿದ್ದೀರಿ. ಅವರೆಲ್ಲರ ಸಮಾಗಮದಿಂದ ಈ ಆರ್ಥಿಕ ಸಂಸ್ಥೆ ನಿರೀಕ್ಷೆ ಮಾಡಿದಂಥ ಉನ್ನತಿಯನ್ನು ಕಾಣುವಂಥ ಅವಕಾಶ ಆಗಿದೆ. ಹೆಚ್ಚಿನ ನಿಮಿಷ ತಾವೆಲ್ಲ ತಮ್ಮ ನೆರವಿಗೆ ಬರಬೇಕು. ಪ್ರಥಮವಾಗಿ ತಾವು ಪಡುಬಿದ್ರೆಯಲ್ಲಿ ಪ್ರಾರಂಭ ಮಾಡಿದ್ರಿ. ನಮ್ಮ ಡಾಕ್ಟರ್ ಅಂಚನ್ರವರು ಭಾಳ ಒಳ್ಳೆಯ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ನಿಮಿಷ ಈ ಕಡೆ ನೋಡಿದರೆ ಉಡುಪಿ ನೋಡ್ಬೋದು, ಆ ಕಡೆ ನೋಡಿದರೆ ಮಂಗಳೂರು ನೋಡ್ಬೋದು, ಈ ಕಡೆ ನೋಡಿದರೆ ಕಾರ್ಕಳ ಮೂಡುಬಿದ್ರೆವರೆಗೆ ಕೂಡ ನೋಡ್ಬೋದು. ಇಲ್ಲಿ ಪಡುಬಿದ್ರೆಯಲ್ಲಿ ಆ ಸುಯೋಗ ಯಾವ ಕಟ್ಟಡದವರಿಗೆ ಕೂಡ ಇಲ್ಲ. ಇವತ್ತು ಅಂಥ ವಾಸ್ತು ಹೆಚ್ಚಿನ ಅಂಶ ಇಲ್ಲಿ ಬಂದಾಗಲೇ ಒಂದು ರೀತಿಯ ವಾಸ್ತುವಿನ ಕಲ್ಪನೆ ಆಗ್ತದೆ. ಡಾಕ್ಟ್ರು ಯಾವ ವಾಸ್ತು ಬಿಟ್ಟು ಕೆಲಸ ಮಾಡುವವರಲ್ಲ. ಆ ದೃಷ್ಟಿಯಲ್ಲಿ ಭಾಳ ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ಕೊಟ್ಟಿದ್ದೀರಿ. 100ಕ್ಕೆ 100 ಪಾಲು ಕೂಡ ಈ ಒಂದು ಶಾಖೆ ನಿಮ್ಮ ಉಳಿದ 22 ಶಾಖೆಗಿಂತಲೂ ಒಳ್ಳೆಯ ರೀತಿಯಲ್ಲಿ ಇವತ್ತು ನಿರೂಪಣೆ ಆಗ್ತದೆ. ಹೆಚ್ಚಿನ ಅಂಶ ಈ ಒಂದು ಪಡುಬಿದ್ರೆ ಪರಿಸರ ಕೂಡ ಸಾಕಷ್ಟು ಬೆಳವಣಿಗೆ ಆಗುವಂಥ ಸಮಯದಲ್ಲಿ ಇವತ್ತು ಮುಂದಕ್ಕೆ ಇದೊಂದು ಉತ್ತಮ ಪಟ್ಟಣ ಆಗುವಂಥ ಅವಕಾಶಗಳು ಇರ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಕೂಡ ಇವತ್ತು ಅದಕ್ಕೆ ಅನುಗುಣ ಆಗುವಂಥ ಸಮಯದಲ್ಲಿ ಭಾಳ ಯೋಗ್ಯ ಸ್ಥಳದಲ್ಲಿ ಇವತ್ತು ಬಂದು ಸೇರುವಂಥ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಆತ್ಮಶಕ್ತಿಯವರಿಗೆ ಕಟ್ಟಡವನ್ನು ಕೊಟ್ಟಂಥ ಡಾಕ್ಟರ್ ಅಂಚನ್ರವರಿಗೆ ನಾನು ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡುತ್ತಾ, ಅದೇ ರೀತಿಯಾಗಿ ಈ ಶಾಖೆ ಬೆಳವಣಿಗೆ ಆಗಲಿ, ಮುಂದಕ್ಕೆ ಕಾಪುನಲ್ಲಿ ಕೂಡ ತಾವು
ಇಂಥ ಒಂದು ಬ್ರ್ಯಾಂಚನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀರಿ ಅಂತ ಕೇಳಿದೆ. ಇವತ್ತು ತಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್, ನಾನು ಮೊನ್ನೆ ಬೊಂಬೈಗೆ ಹೋದಾಗ ಅಲ್ಲಿ ಕಚೇರಿಗೆ, ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟಿದ್ದೆ. ಹೆಚ್ಚಿನ ಅಂಶ ಅಲ್ಲಿಯ ಎಲ್ಲ ಎಕ್ಸಿಕ್ಯೂಟಿವ್ ಅವರನ್ನು ಕೂಡ ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಇವತ್ತು ಶ್ರೀಯುತ ಜಯಸ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಅಂಶ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದಂಥ ರೀತಿಯ ಒಂದು ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ವಿ. ಅದೇ ರೀತಿಯಲ್ಲಿ ಈ ಸಂಸ್ಥೆ ಕೂಡ ಬೆಳವಣಿಗೆ ಆಗಬೇಕು. ನಮ್ಮ ಸಂಚಿಕೆ ಕೂಡ, ಆತ್ಮಶಕ್ತಿ ಸಂಚಿಕೆ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡೋದನ್ನು ನಾವು ಕಾಣ್ತಾ ಇದ್ವಿ. ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭ ಕೋರಿ ಮುಂದಿನ ದಿವಸ ಇದೊಂದು ಪ್ರಥಮ ಶಾಖೆಯಾಗಿ ಮುಂದುವರಿಲಿ ಅಂತೇಳಿ ಆಶಿಸಿಕೊಂಡು, ತಮಗೆ ನನ್ನನ್ನು ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರಿಗೆ, ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ನೌಕರ ವರ್ಗದವರಿಗೆ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಕೆ ಮಾಡುತ್ತಾ ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಆಗಿರುವಂತಹ ಶ್ರೀ ವಿನಾಯಕ್ ಕುಮಾರ್ ಸುರಕೆ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ಅಧ್ಯಕ್ಷರು, ಪಡುಬಿದ್ರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಜಿತೇಂದ್ರ ಪುಟ್ಟಾಡು ಪಲ್ಲಿಮರಿವರಿಗೆ ಸ್ವಾಗತ. ಇವರಿಗೆ ನಮ್ಮ ಸಲಹಾ ಸಮಿತಿ ಸದಸ್ಯರಾದಂತಹ ಗಣೇಶ್ ಸನಿಲ್ ಇವರು ಹೂಗುಚ್ಛ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸಹಕಾರಿ ರತ್ನ ಪಡೆದಂಥ ಅಧ್ಯಕ್ಷರು ಇವತ್ತು ಈ ಪಡುಬಿದ್ರಿಗೆ ಬಂದು ಇಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ಅದಕ್ಕಾಗಿ ಈ ಪಡುಬಿದ್ರೆ ಎಲ್ಲ ಸಹಕಾರಿ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಆತ್ಮಶಕ್ತಿ ಅಂದರೆ ಅದು ಈಗ ವಿನಯ್ ಕುಮಾರ್ ಸರ್ ಹೇಳಿದಾಗೆ ನಾರಾಯಣ್ ಗುರು ಅವರ ಶಕ್ತಿ. ಈ ಸಂಸ್ಥೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದರೆ ನಾನು ಒಂದು 3 ಸಹಕಾರಿ ಸಂಸ್ಥೆಯಲ್ಲಿದ್ದವನು, ಪಡುಬಿದ್ರಿ ಸಹಕಾರಿ ಸಂಸ್ಥೆಯಲ್ಲಿದ್ದವನು. ಹಾಗೆ ಈ ಸ್ವರ್ಣ ಸೌಹಾರ್ದ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು ಸಹ ನಾನೇ ಆ ಪ್ರಾರಂಭದಲ್ಲಿ. ಹಾಗೆ ತಾಲೂಕು ಮಾರ್ಕೆಟ್ ಸೊಸೈಟಿಯಲ್ಲಿ ಸಹ ಇದ್ದೇನೆ. ಈ ಎಲ್ಲ ಸಹಕಾರಿ ಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕಾದರೆ ಅದಕ್ಕೆ ಮುಖ್ಯ ಒಂದು 3 ಆವಯವಗಳಿದೆ. ಒಂದು ಅಧ್ಯಕ್ಷರು ಮತ್ತು CEO ಇವರು ಅನ್ಯೋನ್ಯತೆಯಲ್ಲಿ ಮತ್ತು ಎಲ್ಲ ಬ್ಯಾಂಕಿನ ಆಗುಹೋಗುಗಳಿಗೆ ಚರ್ಚೆ ಆಗ್ತಾ ಇರಬೇಕು. ಸರಿಯಾದ ಮಾಹಿತಿಯನ್ನು CEO ಅವರು ಅಧ್ಯಕ್ಷರಿಗೆ ನೀಡಬೇಕು. CEO ಅವರು ಎಲ್ಲ ಸಿಬ್ಬಂದಿಗಳ ಚಲನವಲನ, ಅವರ ಕಾರ್ಯವೈಖರಿಯನ್ನು ತಿಳಿದು ಅಧ್ಯಕ್ಷರಿಗೆ ಅದು ನೇರವಾಗಿ ಸ್ಪಷ್ಟವಾಗಿ ಹೇಳಬೇಕು. ಹಾಗೆ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯಲ್ಲೆಲ್ಲ ಸದಸ್ಯರಿದ್ದಾರೆ. ನಿಮ್ಮ ಗಮನಕ್ಕೆ ಬರುವಂಥ ಎಂಥ ವಿಷಯ ಇದ್ದರೂ ಸಹ ನೀವು ನೇರವಾಗಿ ಅಧ್ಯಕ್ಷರಿಗೆ ಸಂಪರ್ಕದಲ್ಲಿ ಇರಬೇಕು. ಈ ಎಲ್ಲ ಹೊಂದಾಣಿಕೆಗಳು ಒಂದೇ ರೀತಿಯಲ್ಲಿದ್ದರೆ ಮಾತ್ರ ಒಂದು ಸಂಸ್ಥೆ ಬೆಳೀಲಿಕ್ಕೆ ಆಗ್ತದೆ, ಇಲ್ಲ ಅದು ಗ್ಯಾರಂಟಿ ಆಗೋದಿಲ್ಲ. ನಮ್ಮ ಆತ್ಮಶಕ್ತಿಯ ನಿರ್ದೇಶಕರಲ್ಲಿ ನೋಡಿದ್ದೇನೆ, ಪರಮೇಶ್ವರ್ ಅವರು ಮೊದಲಿನಿಂದ ನಮಗೆ ಪರಿಚಯ ಇದ್ದವರು, ಒಂದು ಸರ್ಕಾರಿ ಅಧಿಕಾರಿಯಾಗಿದ್ದವರು. ಮತ್ತು ದಿವಾಕರ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು. ಉಳಿದ ಇವರನ್ನು ನಾವು ಮೊದಲಾಗಿ ನೋಡ್ತಾ ಇದ್ದೇವೆ. ಯಾಕಂದರೆ ಇದು ಒಂದು 3 ಇದರಲ್ಲಿ ಸಹ ಒಂದು ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಸಂಘಟಿತವಾದಂಥ ಕೆಲಸವನ್ನು ಮಾಡಿದ್ರಿಂದಾಗಿ 10 ವರ್ಷದಲ್ಲಿ ಒಂದು 25 ಶಾಖೆ ಮಾಡುವಂಥ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದು ಬಹಳ ಒಂದು ಸಂತೋಷ ಆಗ್ತದೆ. ಸಾಧ್ಯವೇ ಇಲ್ಲ, ಸಹಕಾರಿ ಸಂಸ್ಥೆ ಪ್ರಾರಂಭದಲ್ಲಿ ಅಷ್ಟು ವೇಗವಾಗಿ ಬೆಳಲಿಕ್ಕೆ ಸಾಧ್ಯವಿಲ್ಲ. ಇದು ನಿಮ್ಮ 3 ಈ ಆವಯಗಳು ಒಂದೇ ರೀತಿಯಲ್ಲಿ ಇರುವುದರಿಂದ ಮಾತ್ರ ಆಯಿತು. ನನಗೆ ಗೊತ್ತುಂಟು, ಅದು ಒಂದು ಸಂಸ್ಥೆಯನ್ನು ನಾವು ಮೊದಲಾಗಿ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಮಿನಿಮಮ್ ಆಗಿ ಒಂದು 5 ಲಕ್ಷ ರೂಪಾಯಿ ಆದರೂ ಅದಕ್ಕೆ ಖರ್ಚುಂಟೆ. ಅದು ಈ 5 ವರ್ಷದವರೆಗೆ ಲಾಭವೇ ಬರುವುದಿಲ್ಲ. 5 ವರ್ಷದವರೆಗೆ ಈ ಸಂಸ್ಥೆಗಳು ಲಾಭವೇ ಬರುವುದಿಲ್ಲ. ಇನ್ನು ನಾನು ನೋಡಿದನ್ನು ತಿಳಿದವನು, ಆಮೇಲೆ ಅದು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ನಿಮ್ಮ ಈ ಎಲ್ಲ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಅಧ್ಯಕ್ಷರು, ನೀವೆಲ್ಲ ಒಂದು ರೀತಿಯ ಹೋರಾಟ ಮಾಡಿದ್ರಿಂದಾಗಿ ಈ ಸಂಸ್ಥೆ 25 ಶಾಖೆಯನ್ನು ಮಾಡ್ತಾ ಇದ್ದಂತೆ ಭಾಳ ನಮ್ಗೆ ಸಂತೋಷ ಆಗ್ತಾ ಉಂಟು. ನೀವು ಮುಂದಿನ ದಿನದಲ್ಲಿ ಇದನ್ನು 100ಕ್ಕೂ ಸಹ ಕೊಂಡೋಗುವಂಥ ಶಕ್ತಿ ನಿಮಗೆ ಇದೆ. ಆ ಶಕ್ತಿ ನಿಮಗೆ ಬರಲಿ ಅಂತ ಮೊದಲಾಗಿ ನಿಮಗೆ ಆಶಿಸ್ತಾ ಇದೆ. ಹಾಗೆ ಪಡುಬಿದ್ರಿಯಲ್ಲಿ ಈ ಸಹಕಾರಿ ಸಂಸ್ಥೆ ಮೊದಲಾದ ಸಹಕಾರಿ ಸಂಸ್ಥೆ ಇದ್ದಂತೆ ನಮ್ಮ ಪಡುಬಿದ್ರಿ ಸಹಕಾರಿ ಸಂಸ್ಥೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದು. ಆದರೂ ನಾವು ಬೆಳೀಲಿಲ್ಲ, ನಮಗೆ ಬೆಳೀಲಿಕ್ಕೆ ಆಗಲಿಲ್ಲ ಆ ಟೈಮ್ನಲ್ಲಿ. ಆದರೆ ನಮ್ಮ ಊರಿಗೆ ಉಳಿದ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಬಂದ ನಂತರ ನಾವು ಸಹ ಬೆಳೆದೆವು. ಯಾವಾಗ ಒಂದು ಇದರಲ್ಲಿ ಕಾಂಪಿಟೇಷನ್ ಬರ್ತದೆ,
ತುಂಬ ಸಂಸ್ಥೆಗಳು ಬರ್ತದೆ. ಈಗ ಪಡೆಯುವ ಸಾಧಾರಣ ಒಂದು 15ರಿಂದ 20 ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಇರ್ಬೋದು. 10-15 ಸಂಸ್ಥೆಗಳಿದ್ದರೂ ಸಹ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ. ನಾವು ಸಹ ಬೆಳೆದಿದ್ದೇವೆ. ನಾವು ಅದಕ್ಕಿಂತ ಮೊದಲು ನಾವು ಸಹ ಬೆಳೀಲಿಲ್ಲ. ನಮಗೆ ಕಾಂಪಿಟಿಷನ್ ಬೇಕು. ಕಾಂಪಿಟಿಷನ್ ಇರುವಾಗಲೇ ಅದು ಜನರಿಗೆ ಪ್ರಯೋಜನ ಆಗ್ತದೆ. ಆ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗ ಸಹ ಅಷ್ಟು ಚುರುಕಾಗಿರ್ತಾರೆ, ಹಾಗೆ ಅಧ್ಯಕ್ಷರು ಚುರುಕಾದ, ಆಡಳಿತ ಮಂಡಳಿ ಚುರುಕಾಗಿರ್ತದೆ. ಆಗ ಮಾತ್ರ ನಾವು ಬೆಳೆಯುತ್ತೇವೆ. ನಮ್ಗೆ ಆ ಹೋರಾಟದ ಮನೋಭಾವ ಬಂದಾಗ ಮಾತ್ರ ನಾವು ಬೆಳೀಲಿಕ್ಕೆ ಆಗ್ತದೆ ಅಂತ ಈ ಒಂದು ಪಡೆದಿದೆ. ಇವತ್ತು ಆತ್ಮಶಕ್ತಿ ಬಂದಿದೆ. ಇದರಿಂದಾಗಿ ಉಳಿದ ಎಲ್ಲ ಸಹಕಾರ ಸಂಸ್ಥೆ ಬೆಳೆಯುತ್ತದೆ. ನೀವು ಸಹ ಬೆಳೆಯುತ್ತೀರಿ ನಮ್ಮ ಆಶೆ ನನಗೆ ಇದೆ. ಗ್ಯಾರಂಟಿ ನೀವು ಬೆಳೆಯುತ್ತೀರಿ. ಮುಂದಿನ ದಿನದಲ್ಲಿ ಈ ಸಂಸ್ಥೆ ಒಳ್ಳೆಯ ಹೆಸರನ್ನು ಸಹ ಪಡೆಯಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ ನಮ್ಮ ಲಾಲಾಜಿ ಅವರು ಒಂದು ಮಾತಾಡಿದ್ದಾರೆ, ನಮ್ಮ ಈ ಸಹಕಾರಿ ಸಂಸ್ಥೆಯಲ್ಲಿ ನೀವು ಸ್ವಲ್ಪ ಜನರಿಗೆ ಪರವಾಗಿರಬೇಕು, ಜನರ ಪರವಾಗಿರಬೇಕು ಅಂತ. ಯಾಕಂದರೆ ವಿನಯ್ ಕುಮಾರ್ ಸೊರಕೆಯವರು ಸಂಸದರಾಗಿದ್ದಾಗ, ಶಾಸಕರಾಗಿದ್ದಾಗ, ಮಂತ್ರಿಯಾಗಿದ್ದಾಗ ಪ್ರತಿ ಇದರಲ್ಲಿ ಸಹ ಸಹಕಾರಿ ಸಂಸ್ಥೆಯನ್ನು ಒಟ್ಟಿಸಿಕೊಂಡು ಹೋಗ್ತಿದ್ರು. ಯಾಕಂದರೆ ಸಹಕಾರಿ ಸಂಸ್ಥೆ ಅಂದರೆ ಮತ್ತು ಒಂದು ಪಂಚಾಯತ್, ಇದೆರಡು ಸಹ ಸರ್ಕಾರದ ಅಂಗಸಂಸ್ಥೆ ಇದ್ದಾಗೆ. ನಮ್ಮನ್ನೆಲ್ಲ ನೋಡಿದಾರು ಸರ್ಕಾರ, ನಮ್ಮದು ಇಂಡಿವಿಜುವಲ್ ಅಲ್ಲ ಇದು. ನಮ್ಮನ್ನೆಲ್ಲ ಮೇಲ್ವಿಚಾರಣೆಗಳು ಸರ್ಕಾರವೇ ಮಾಡೋದು. ಹಾಗೆ ಈ ಸರ್ಕಾರ ಬೆಳೆದಾಗ ನಾವು ಸಹ ಜನರಿಗೆ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ವರ್ಷದಲ್ಲಿ ನಮ್ಮ ಪಲಿಮಾರು ನಮ್ಮ ಜಿತೇಂದ್ರ ಇರುವಾಗಲೇ ಅದು ನಾವು ಅವರ ಬೇಡಿಕೆ ಇತ್ತು, ಅಲ್ಲಿ ಒಂದು ಸ್ಮಶಾನ ಪ್ರಾರಂಭ ಮಾಡ್ತೇವೆ, ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈ ವರ್ಷ ಅದು ಈ ಟರ್ಮಿನಲ್ಲಿ, ಈಗಿನ ಅಧ್ಯಕ್ಷ ಟರ್ಮಿನಲ್ಲಿ ಒಂದು ಶವ ಮಂಚವನ್ನು ಒಂದು 3 ಲಕ್ಷ ವೆಚ್ಚದಲ್ಲಿ ನಮ್ಮ ಸಹಕಾರಿ ಸಂಸ್ಥೆಯನ್ನು ಅಲ್ಲಿ ನಾವು ಮಾಡಿದ್ದೇವೆ ಜನರಿಗಾಗಿ. ಹಾಗೆ ಒಂದು 3-4 ವರ್ಷದ ಹಿಂದೆ ಇಡೀ ನಮ್ಮ ಕಾರ್ಯವ್ಯಾಪ್ತಿಯ 4 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಕಸ ವಿಲೇವಾರಿ ಮಾಡುವಂಥ ವಾಹನ ಕೊಟ್ಟಿದ್ದೇವೆ. ಒಂದು 21 ಲಕ್ಷ ರೂಪಾಯಿಯ ವಾಹನವನ್ನು ಇಡೀ ನಮ್ಮ 4 ಗ್ರಾಮ ಪಂಚಾಯಿತಿಗಳು ಕೊಟ್ಟಿದ್ದೇವೆ. ಪ್ರಸ್ತುತ ಈಗಾಗಲೇ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ನಮ್ಮ ಶಿಥಿಲೀಕರಣ ಶವ ಇಡುವಂಥ ಶಿಥಿಲೀಕರಣ ಯಂತ್ರಕ್ಕೆ ಒಂದು 5 ಲಕ್ಷ ಕೊಡಬೇಕು. ನಾವು ಅದನ್ನು ಈಗಾಗಲೇ ಬಜೆಟ್ನಲ್ಲಿ ಅದು ಇಟ್ಟುಕೊಂಡಿದ್ದೇವೆ. ನೀವು ಅದನ್ನು ಮಾಡುವಾಗ ನಾವು ಕಡೆಗೆ ಕೊಡ್ತೇವೆ ಅಂತ ಅದು ಮುಂದೆ ಹೋಗ್ತಾ ಉಂಟು. ಯಾಕಂದರೆ ಮುಂದಿನ ದಿನದಲ್ಲಿ ನಮ್ಮ ಆತ್ಮಶಕ್ತಿಯವರು ಸಹ ಇಲ್ಲಿಯ ಜನರ ಸುಖ ಕಷ್ಟದಲ್ಲಿ ಸಹ ಭಾಗಿಯಾಗಬೇಕಂತ ನಿಮ್ಮ ಅಧ್ಯಕ್ಷರಾದ ಚಿತ್ರಾನಂದ ಬೋಳ್ವಾರ್ ಅವರಿಗೆ ನಾನು ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನೀವು ಇಲ್ಲಿ ನಿಮ್ಮ ಬ್ರಾಂಚ್ ಉಂಟು, ಇಲ್ಲಿ ಜನರ ಸೇವೆ ಮಾಡ್ತೀರಿ. ಬಂದಂಥ ಇದರಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ರವಿಶೆಟ್ಟರ್ ಅವರು, ಇವರೊಟ್ಟಿಗೆ ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರ ಕೆಲವು ಬೇಡಿಕೆಗಳು ಇರ್ತದೆ. ಪಂಚಾಯತಿ ಕೆಲವು ಜನರ ಸಹಕಾರದಿಂದ ಮಾಡಲಿಕ್ಕೆ ಆ ಕೆಲಸವನ್ನು ಸಹ ನೀವು ಅವರಿಗೆ ಕೈ ಜೋಡಿಸಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಏನಿದ್ರು ನಾವು ಬೆಳೆದದ್ದು ಸ್ವಲ್ಪ ಭಾಗ ಜನರಿಗೆ ಹೋಗಬೇಕು, ಬೆಳೆಯುತ್ತೇವೆ ನಾವು. ಯಾಕಂದರೆ ಈ ಅವಿಭಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಹಣಕಾಸು ಸಂಸ್ಥೆಗಳು ಕಷ್ಟದಲ್ಲಿ ಇರೋದು ಭಾಳ ಕಡಿಮೆ. ಉಳಿದ ಎಲ್ಲ ಜಿಲ್ಲೆಯವರಿಗೆ ಬಂದವರು ನಮ್ಮ ಅವಿಭಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಸಂಸ್ಥೆಗಳು ಇಷ್ಟು ಬೆಳೀಲಿಕ್ಕೆ. ಯಾಕಂದರೆ ನಮ್ಮ ಹೋದ ಸಲ ನಬಾರ್ಡಿನವರು ನಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿದರು. ರಾಜ್ಯದ ಎಲ್ಲ DCC ಅಧ್ಯಕ್ಷರು ಬಂದು ನಮ್ಮ ಸಹಕಾರಿ ಸಂಸ್ಥೆಗೆ ಇದು ಮಾಡಿ, ಆಗ ಬೆಳ್ಳಿ ಪ್ರಕಾಶ್ ಅವರು ಅದರ ಅಧ್ಯಕ್ಷರು ಅವರು ಹೇಳಿದರು, ನಾನು ರಾಜ್ಯದಲ್ಲಿ ಇಷ್ಟೆಲ್ಲ DCC ಬ್ಯಾಂಕನ್ನು ಸಂಪರ್ಕಿಸಿದ್ದೇನೆ, ಆದರೆ ನಮ್ಮ DCC ಬ್ಯಾಂಕ್ ಮೀರಿ ಇಲ್ಲಿಯ ಸಹಕಾರಿ ಸಂಸ್ಥೆಗಳು ಬೆಳೆದಿದೆ ಅಂತ ಹೇಳಿ ಒಂದು ಒಳ್ಳೆಯ ಮಾತನ್ನು ಹೇಳಿ ಹೋದರು. ನಿಮ್ಮ ಬೆಳವಣಿಗೆಯನ್ನೇ ನಾವು ಮುಂದಿನ ದಿನದಲ್ಲಿ ನಮ್ಮ ಉಳಿದ ಜಿಲ್ಲೆಯಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ? ಯಾಕಂದರೆ ನಮ್ಮ 2 ಜಿಲ್ಲೆಯನ್ನು ಬಿಟ್ಟು ಉಳಿದ ಜಿಲ್ಲೆಯಲ್ಲಿ ಈ ಸಹಕಾರ ಸಂಸ್ಥೆಯಲ್ಲಿ ಪಡೆದಂಥ ಸಾಲವನ್ನು ಹಿಂದೆ ಕಟ್ಟುವಂಥ ಮನೋಭಾವ ಬಹಳ ಕಡಿಮೆ ಅಂತೆ. ಆದ್ದರಿಂದ ಅಲ್ಲಿ ಎಲ್ಲ ಸಂಸ್ಥೆಗಳು ಅಷ್ಟು ಒಳ್ಳೆಯ ರೀತಿಯ ಬೆಳೀಲಿಲ್ಲ. ಅದು ನೀವೇ ಯಾಕೆ ಮಾಡ್ತದೆ? ಇದೆಲ್ಲ ಆಗೋದು ಯಾರಿಂದ? ನಮ್ಮ ಅದರ ಚುಕ್ಕಾಣಿದಂಥ ಅಧ್ಯಕ್ಷರು, ಅವರೊಟ್ಟಿಗೆ ಅವರ ಶಿವ ಮತ್ತು ಸಿಬ್ಬಂದಿ ವರ್ಗ, ಇವರ ಮೇಲೆ ಅದು ಎಲ್ಲ ಹಿಡಿತಾ ಇರ್ತದೆ. ಇವರು ಸಾಲ ಕೊಡುವಾಗ ಅದನ್ನು ವಸೂಲು ಮಾಡುವಾಗ ಜನರೊಟ್ಟಿಗೆ ಯಾವ ರೀತಿ ಅದು ವ್ಯವಹಾರ ಮಾಡ್ತಾರೆ, ಯಾವ ರೀತಿ ಅವರನ್ನು ಸಂಪರ್ಕ ಇರ್ತಾರೆ. ನಾನೊಂದು ನಮ್ಮ ಸಿಬ್ಬಂದಿಗಳಿಗೆ ಹೇಳೋದುಂಟು, ನಮಗೆ ಬಂದಂಥ ಕಸ್ಟಮರನ್ನು ನಾವು ಯಾವಾಗ ಹಿಂದೆ ಕಳಿಸಲಿಕ್ಕಿಲ್ಲ, ನಮ್ಮದೊಂದು ಧ್ಯೇಯ. ಮತ್ತು ನಮಗೆ ಸಾಲ ಕೊಡಲಿಕ್ಕೆ ಆಗುವುದಿಲ್ಲ ಅಂತಾದರೂ ಸಹ ಅವರನ್ನು ಬೇಜಾರದಲ್ಲಿ ಹೋಗಲಿಕ್ಕೆ ಬಿಡಬಾರ್ದು. ಅವರು ಖುಷಿಯಲ್ಲಿ ನಮ್ಮಿಂದ ಅದು ಕಾನೂನು ಪ್ರಕಾರ ಆಗೋದಿಲ್ಲ, ಹಾಗೆ ಅದು ಖುಷಿಯಿಂದ ಹೋಗಬೇಕು. ಯಾವ ಒಬ್ಬ ಕಸ್ಟಮರ್ ಸಿಟ್ಟಿನಿಂದ ಹೋದರೆ ಅವನ ಹಿಂದಿನಿಂದ 10 ಕಸ್ಟಮರ್ ಹೋಗ್ತದೆ. ಒಬ್ಬ ಕಸ್ಟಮರ್ ಸಂತೋಷದಿಂದ ಒಳ್ಳೆಯದಿಂದ ಹೊರಗೆ ಹೋದರೆ ಅವನು 10 ಕಸ್ಟಮರನ್ನು ಒಳಗೆ ತರ್ತಾನೆ. ಇದು ನಮ್ಮಲ್ಲಿ ಇರಬೇಕು.
ಇದು ಸಿಬ್ಬಂದಿಯರ ಕೈಯಲ್ಲಿ ಉಂಟು. ನಾನು ಯಾವಾಗ ಹೇಳ್ತೇನೆ, ಸಿಬ್ಬಂದಿ ವರ್ಗ ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ, ಆಗ ಆ ಸಂಸ್ಥೆ ಗ್ಯಾರಂಟಿಯಾಗಿ ಬೆಳೀತದೆ. ಎಲ್ಲ ನೀವು ಸಿಬ್ಬಂದಿ ವರ್ಗದಲ್ಲಿ, ಯಾಕಂದರೆ ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಎಲ್ಲ ಕಸ್ಟಮರನ್ನು ಹಿಡಿದು ಅವರಿಗೆ ಉತ್ತಮ ಒಳ್ಳೆಯ ಸೇವೆಯನ್ನು ಕೊಡೋದು, ಹಾಗೆ ಒಳ್ಳೆ ನಮ್ಮ ಕೆಲಸ ನಮಗೆ ಅವರ ಇದರ ಪ್ರಕಾರ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಕೊಡಲಿಕ್ಕೆ ಆಗದಿದ್ದರೂ ಅವರನ್ನು ಸಮಾಧಾನ ಮಾಡಿ ಅವನು ಒಳ್ಳೆ ರೀತಿಯಲ್ಲಿ ಕಳಿಸುವಂಥ ಶಕ್ತಿ ನಿಮ್ಮಲ್ಲಿದ್ದು ಅಂತ ಒಂದು ಚಾಕಚಕ್ಯತೆ ಇದ್ದರೆ ಮಾತ್ರ. ಆದರೆ ನಿಮ್ಮಲ್ಲಿ ಉಂಟು, ನಿಮ್ಮ ಇಲ್ಲದಿದ್ದರೆ ಇಷ್ಟು ಎತ್ತರಕ್ಕೆ ನೀವು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆತ್ಮಶಕ್ತಿ ಪಡೆಯುವುದಕ್ಕೆ ಹೊಸತೇನು ಅಲ್ಲೇ ಅಲ್ಲ. ಯಾಕಂದರೆ ನಮ್ಮ ಜನರು ಈ ಸ್ಟ್ಯಾಂಪಿಗಾಗಿ ನಾವು ಮುಳುಕಿಗೆ ಹೋಗ್ತಿದ್ದು, ಆತ್ಮಶಕ್ತಿಗೆ ಹೋಗ್ತಿದ್ದದ್ದು. ಎಲ್ಲರಿಗೂ ಸಹ ಆತ್ಮಶಕ್ತಿ ಅದು ಗೊತ್ತೇ ಇತ್ತು. ಇದು ನಮಗೆ ಇವತ್ತು ಆತ್ಮಶಕ್ತಿಯನ್ನು ಹೊಸತೇನಲ್ಲ, ಈಗ ಇಲ್ಲಿ ಬ್ರಾಂಚ್ ಆಗಿದೆ ಅಷ್ಟೇ. ನಾವು ನಿಮ್ಮೊಟ್ಟಿಗೆ ಆಗಲೇ ಸಂಪರ್ಕದಲ್ಲಿದ್ದೇವೆ. ಮುಲ್ಕಿಯಲ್ಲಿ ಇರುವಾಗ ಈ ಸ್ಟ್ಯಾಂಪಿಗೆ ಪಡೆದಿದ್ದಾರೆ ಹೋದದ್ದೇ ಆತ್ಮಶಕ್ತಿಗೆ, ಮುಲ್ಕಿಗೆ ಹೋದದ್ದು. ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಆತ್ಮಶಕ್ತಿ ಈ ಸ್ಟ್ಯಾಂಪಿನಲ್ಲಿ ಇದೆ ಅಂತ ಭಾಳ ಸಂತೋಷ ಉಂಟು. ಯಾಕೆಂದರೆ ಇಷ್ಟು ಅಗಾಧವಾದ ಸಿಟಿಯಲ್ಲಿ ಉಂಟು, ಎಲ್ಲ ಉಂಟು, ಬ್ಯಾಂಗ್ಳೂರು, ಮೈಸೂರು, ಬೆಳಗಾವಿ. ಆದರೂ ನಮ್ಮ ಮಂಗಳೂರಿನ ಆತ್ಮಶಕ್ತಿ ಇಡೀ ರಾಜ್ಯದಲ್ಲಿ ಈ ಸ್ಟ್ಯಾಂಪಿನಲ್ಲಿ ನಂಬರ್ 1 ಸಂಸ್ಥೆ ಅಂತ ಹೇಳಲಿಕ್ಕೆ ಎಷ್ಟು ಒಂದು ದೊಡ್ಡ ಮಾತದು, ಎಷ್ಟು ಒಂದು ಕೀರ್ತಿ ಅದು. ಅದಕ್ಕಿಂತ ಬೇರೇನು ಬೇಕಾ? ಇವರ ಕಾರ್ಯವೈಖರಿಗೆ ಬೇರೆ ಏನಾದ್ರು ಇನ್ನೇನು ಬೇಕಾ ನಮಗೆ? ಅಷ್ಟು ದೊಡ್ಡ ಬ್ಯಾಂಗ್ಳೂರು ಉಂಟು, ಬೆಳಗಾವಿ ಉಂಟು, ಹುಬ್ಬಳ್ಳಿ ಉಂಟು, ಮೈಸೂರು ಉಂಟು, ಎಲ್ಲವನ್ನು ಮೀರಿ ಇವರ ಈ ಸ್ಟ್ಯಾಂಪಿನಲ್ಲಿ ನಂಬರ್ 1 ಅನ್ನು ಕೆಲವು ವರ್ಷದಿಂದ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇವರ ಕಾರ್ಯವೈಖರಿಯನ್ನು ನಾವು ಮೆಚ್ಚಬೇಕು ನಮ್ಮ ಊರಿನವರು. ಅಂಥ ಒಂದು ನಿಮ್ಮ ಸಂಘಟನಾತ್ಮಕ ಕೆಲಸದಿಂದಾಗಿ ಬೆಳೀತದೆ. ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಒಂದು ಆಹ್ವಾನ ಮಾಡಿ ಮಾತಾಡಿ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೂ ಹಾಗೆಲ್ಲ ಸಿಬ್ಬಂದಿ ವರ್ಗ ಮತ್ತು ನಿರ್ದೇಶಕರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಗೌರವಾನ್ವಿತರಾದಂಥ ವಿನಯ್ ಕುಮಾರ್ ಸರ್ ಕೆಲವರೇ, ಆಡಳಿತ ಮಂಡಳಿಯವರೇ, ಸಿಬ್ಬಂದಿ ವರ್ಗದವರೇ, ಪತ್ರಕರ್ತ ಮಿತ್ರರೇ, ಭಾಳಷ್ಟು ಬ್ಯಾಂಕ್ಗಳನ್ನು ಇಲ್ಲಿ ಹುಟ್ಟಿ ಬೆಳೆಸಿದಂಥ ಭಾಳಷ್ಟು ದಿಗ್ವಿಜಯರು ನಮ್ಮ ಕಣ್ಮುಂದೆ ಬರ್ತಾರೆ. ಆ ನಿಟ್ಟಿನಲ್ಲಿ ಪಡುಬಿದ್ರಿ ಭಾಳಷ್ಟು ಬ್ಯಾಂಕ್ಗಳನ್ನು ಈಗಾಗಲೇ ಹೊಂದಿದೆ. ಬಹುಶಃ ಕಾರಣ ಇಷ್ಟೇ, ಭಾಳಷ್ಟು ಒಳ್ಳೆಯ ಗ್ರಾಹಕರು ಇಲ್ಲಿ ಇದ್ದಾರೆ. ಒಳ್ಳೆಯ ಊರು, ಬಹುಶಃ ಒಳ್ಳೆಯ ಕನಸನ್ನು ಕಟ್ಟಿಕೊಂಡು ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡು ಬಂದಂಥ ಅವನು ಯಾವತ್ತೂ ಈ ಊರಿನಿಂದ ಹಿಂದೆ ಹೋಗಲಿಲ್ಲ. ಆ ನಿಟ್ಟಿನಲ್ಲಿ ಭಾಳಷ್ಟು ಒಳ್ಳೆಯ ಗ್ರಾಹಕರನ್ನು ಇಲ್ಲಿ ಹೊಂದಿದ್ದಾರೆ. ಭಾಳಷ್ಟು ಬ್ಯಾಂಕ್ಗಳು ಇಲ್ಲಿ ತಲೆ ಎತ್ತಿವೆ. ಬಹುಶಃ ಆ ನಿಟ್ಟಿನಲ್ಲಿ ಶಕ್ತಿ 23ನೇ ಶಾಖೆಯನ್ನು ಈ ಪಡುಬಿದ್ರಿಯಲ್ಲಿ ಪ್ರಾರಂಭಗೊಳಿಸಿದೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಬಹುಶಃ ಇನ್ನು ಈ ವರ್ಷ ದಶಮಾನೋತ್ಸವವನ್ನು ಕಾಣಲಿದೆ ಈ ಬ್ಯಾಂಕ್. ಮುಂದಿನ ವರ್ಷದಲ್ಲಿ ಇನ್ನೂ 10 ಹೆಚ್ಚು ಬ್ಯಾಂಕ್ಗಳನ್ನು ಹೊಂದುವಂಥ ಒಂದು ಇರಾದೆಯನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಬ್ಯಾಂಕ್ ಇಟ್ಟುಕೊಂಡಿದೆ. ಅದಕ್ಕೂ ಸಹ ಶುಭವನ್ನು ಕೋರ್ತೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಾನೂನಾತ್ಮಕವಾಗಿ ಏನೆಲ್ಲ ಸಹಕಾರ ಬೇಕು ಖಂಡಿತ ನೀಡಲಿಕ್ಕೆ ಬದ್ಧವಾಗಿರ್ತೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಅಧ್ಯಕ್ಷರಲ್ಲಿ ಮತ್ತು ಈಗಾಗಲೇ ಸುಧೀರ್ ಕುಮಾರ್ ಹೇಳಿದಾಗೆ ಸದಸ್ಯರಲ್ಲಿ ಎಲ್ಲರೂ ನನ್ನದೊಂದು ವಿನಂತಿ ಏನೆಂದರೆ ಈ ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಸಹಕಾರವನ್ನು ಸಹ ವಿನಮ್ರಪೂರ್ವಕವಾಗಿ ಬೇಡಿಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಈ ಶಾಖೆಯು ಉನ್ನತಿಯಾಗಿ ಪಡುಬಿದ್ರಿಯಲ್ಲಿ ಒಂದು ಒಳ್ಳೆಯ ಶಾಖೆಯಾಗಿ ಮೂಡಿಬರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 23ನೇ ನೂತನ ಶಾಖೆ ಇವತ್ತು ಪಡುಬಿದ್ರಿಯಲ್ಲಿ ಉದ್ಘಾಟನೆಗೊಂಡಿದೆ. ಈ ಶಾಖೆ ಅತ್ಯಲ್ಪ ಅವಧಿಯಲ್ಲೇ ಅತ್ಯುನ್ನತ ಸಾಧನೆಯನ್ನು ಮಾಡಿದಂಥ ಒಂದು ಸಂಸ್ಥೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಯುವವಾಹಿನಿಯ ಪರವಾಗಿ ಆತ್ಮಶಕ್ತಿ ಎಲ್ಲ ಅಧ್ಯಕ್ಷರುಗಳಿಗೆ, ಎಲ್ಲ ನಿರ್ದೇಶಕ ಮಂಡಳಿಗಳಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯುವವಾಹಿನಿ ಮತ್ತು ಈ ಆತ್ಮಶಕ್ತಿಗೆ ಅವಿನಾಭಾವ ಸಂಬಂಧ ಇದೆ. ಇದರ ಅಧ್ಯಕ್ಷರು ಯುವವಾಹಿನಿಯ ಸದಸ್ಯರು ಅಂತ ಹೇಳಲಿಕ್ಕೆ ನಾನು ಬಹಳ ಇಚ್ಛೆ ಪಡ್ತಿದ್ದೇನೆ. ಅದರ ಜೊತೆಗೆ ಉಪಾಧ್ಯಕ್ಷರಾಗಿರುವಂಥವರು ಕೂಡ ನಮ್ಮ ಯುವವಾಹಿನಿಯ ಓರ್ವ ಸದಸ್ಯರು ನೇಮಿರಾಜರವರು. ಅದರ ಜೊತೆಗೆ ನಿರ್ದೇಶಕ ಮಂಡಳಿಯಲ್ಲಿ ಇರುವವರು ನಮ್ಮ ಪರಮೇಶ್ವರ ಪೂಜಾರಿ ಅವರು ಕೂಡ ನಮ್ಮ ಯುವವಾಹಿನಿಯ ಸದಸ್ಯರು. ಅದರ ಜೊತೆಗೆ ನಮ್ಮ ತಾಂತ್ರಿಕ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥವರು ತಾರನಾಥ್ HP ಅವರು ಕೂಡ ನಮ್ಮ ಯುವವಾಹಿನಿಯ ಸದಸ್ಯರು ಎಂದು ಹೇಳಲಿಕ್ಕೆ ಬಹಳ ಸಂತೋಷವಿದೆ. ಅದರ ಜೊತೆಗೆ ಇನ್ನಿಬ್ಬರು ಸದಸ್ಯರು ಕೂಡ ನಮ್ಮ ರಮನಾಥ್ ರವರು, ಅದೇ ರೀತಿ ಚಂದ್ರಾಸ್ ರವರು ಕೂಡ ನಮ್ಮ ಯುವವಾಹಿನಿಯ ಸದಸ್ಯರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಉಮಾವತಿ ಕೂಡ ನಮ್ಮ ಯುವವಾಹಿನಿಯ ಸಂಸ್ಥೆಯ ಸದಸ್ಯರು. ಏನೇ ಇರಲಿ, ಇಂಥ ಒಂದು ಅದ್ಭುತ ಸಾಧನೆಯನ್ನು ಮಾಡಿದಂಥ ನಮಗೆ ಪ್ರಾಸ್ತಾವಿಕ ಮಾತುಗಳಲ್ಲಿ ಅಧ್ಯಕ್ಷರು ಹೇಳಿದಾಗ ಬಹಳ ಸಂತೋಷವಾಯಿತು. ಅತ್ಯಲ್ಪ ಅವಧಿಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ
ಇದಕ್ಕಾಗಿ ಸರ್ಕಾರವು ಕೂಡ ಹಲವು ಪ್ರಶಸ್ತಿಗಳ ಸರಮಾಲೆಯನ್ನು ಕೂಡ ಈ ಸಂಸ್ಥೆ ಪಡೆದುಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ, ಈ ಪರಿಸರದಲ್ಲಿ ಈ ಬ್ಯಾಂಕ್ ಅತ್ಯುತ್ತಮವಾಗಿ ಮೂಡಿ ಬರಲಿ ಎಂದು ಈ ವಾಹಿನಿಯ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ನನಗೆ ಈ ಕಲ್ಪಿಸಿಕೊಟ್ಟಂಥ ಈ ಸಂಸ್ಥೆಗೆ ನಾನು ಆಭಾರಿಯಾಗಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಆಗಿರುವ ಸಹಕಾರಿ ರತ್ನ ಚಿತ್ತರಂಜನ್ ಬೋಳರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾಜಿ ಶಾಸಕರು, ಮಾಜಿ ಸಚಿವರು ಆಗಿರುವ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆಹ್ವಾನಿತರೆ. ಇಷ್ಟರಲ್ಲೇ ವಿನಯ್ ಕುಮಾರ್ ಸೊರಕೆ ಅವರು ಮಾತಾಡ್ತಾ ಹೇಳಿದರು, ಈ ಬ್ಯಾಂಕ್ಗಳು ಮರ್ಜ್ ಆಗಿದ ನಂತರ ಎಲ್ಲ ಬೇರೆ ಭಾಷೆಯ ಜನರು ಇಲ್ಲಿ ನಮ್ಮ ಬ್ಯಾಂಕಲ್ಲಿ ಬಂದು ಕೂತಿದ್ದಾರೆ ಅಂತೇಳಿ. ಇದರ ಪರಿಣಾಮವನ್ನು ನಾವು ತುಂಬ ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ಈ ಲೋಕಲ್ ಜನರ ವ್ಯವಹಾರದ ಅಗತ್ಯವೇ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ನಾನು ಕೂಡ ಇಷ್ಟರಲ್ಲಿ ನಮ್ಮದಂದರೆ ನಮಗೆ ರಾಷ್ಟ್ರೀಕೃತ ಬ್ಯಾಂಕಿನ ಅವಶ್ಯಕತೆ ಇರುವುದರಿಂದ ಅಲ್ಲಿ ನಾವು ವ್ಯವಹಾರ ಮಾಡ್ತೇವೆ. ಆದರೆ ಅವರು ನಮ್ಮ ಅಕೌಂಟನ್ನು ಕ್ಲೋಸ್ ಮಾಡಲಿಕ್ಕೇ ನಮಗೆ ಉತ್ತೇಜನ ಕೊಡುವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಿರುವಾಗ ಈ ಸಹಕಾರಿ ಸಂಸ್ಥೆಗಳು ಇವತ್ತು ಯಾರಿಗೆ ಅನಿವಾರ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕು ಅವ್ರಿಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಉದ್ದೇಶಗಳಿಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಈ ಸಹಕಾರಿ ಕ್ಷೇತ್ರದಲ್ಲಿ ಈಗ ತುಂಬ ಅವಕಾಶ ಉಂಟು. ಯಾಕಂದರೆ ನಾನು ಕೂಡ ಒಂದು ಅಡವಿ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷನಾಗಿದ್ದುಕೊಂಡು ಕಳೆದ 8 ವರ್ಷಗಳಿಂದ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಜನರಿಗೆ. ನಮ್ಮದು ಸಂಸ್ಥೆ ಅಡವಿಯಲ್ಲಿ ಉಂಟು, ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ನಾವು ಕಾಣ್ತಿದ್ದೇವೆ. ಜನರಿಗೆ ಈ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಸಾಕಾಗಿ ಹೋಗಿದೆ, ವ್ಯವಹಾರ ತುಂಬ ಕಷ್ಟ ಆಗಿದೆ. ಯಾಕಂದರೆ ಒಂದು ಚಿಕ್ಕ ಒಂದು ಫಾರ್ಮ್ ಫಿಲ್ ಮಾಡಲಿಕ್ಕೆ ಅವರು ರೆಡಿ ಇಲ್ಲ. ಮುಂಚೆ ಎಲ್ಲ ನಮ್ಮದು ಲೋಕಲ್ಲಿ ಅಂದರೆ ಮರ್ಜ್ ಆಗುವ ಮೊದಲಿನ ಬ್ಯಾಂಕಲ್ಲಿ ಹೇಗಿತ್ತಂದರೆ ಸಿಬ್ಬಂದಿಗಳು ಜನರು ಬಂದಾಗ ಅವರಿಗೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇರಲಿ, ಫಾರ್ಮ್ ಇರಲಿ, ಅವರೇ ಫಿಲ್ಅಪ್ ಮಾಡಿ ಕೊಡುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಿದ್ದೇವೆ. ಈಗ ಇಲ್ಲಾಂದರೆ ಆ ಗ್ರಾಹಕರವರನ್ನು ಮುಖ ಎತ್ತಿ ಕೂಡ ನೋಡುವುದಿಲ್ಲ, ಆ ಗ್ರಾಹಕರ ಮುಖ ಎತ್ತಿ ಕೂಡ ನೋಡುವುದಿಲ್ಲ ಸಿಬ್ಬಂದಿ, ಅಂಥ ಪರಿಸ್ಥಿತಿ. ಹಾಗಿರುವಾಗ ಸುಧೀರ್ ಕುಮಾರ್ ಹೇಳಿದಾಗೆ ನಮಗೆ ಒಳ್ಳೆಯ ಪೈಪೋಟಿ ಇದ್ದರೆ ಮಾತ್ರ ಯಾವುದೇ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಪಡುಬಿದ್ರೆಯಲ್ಲಿ ಇವತ್ತು ಸಮೃದ್ಧಿ, ಅದೇ ರೀತಿ ಸ್ವರ್ಣ, CA ಬ್ಯಾಂಕ್, ವಿವಿಧ ಮಿಲಾಗ್ರೆಸ್, ವಿವಿಧ ಸಹಕಾರಿ ಸಂಸ್ಥೆಗಳು ಇಷ್ಟರಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಅದರೊಟ್ಟಿಗೆ ಈಗ ಆತ್ಮಶಕ್ತಿ ಕೂಡ ಬಂದಿದೆ. ಆತ್ಮಶಕ್ತಿ ಬಲಿಷ್ಠವಾಗಿದೆ. ಯಾಕಂದರೆ ಇಷ್ಟರಲ್ಲಿ ತುಂಬ ಮುಂದಕ್ಕೆ ಅವರು ಸಾಗಿ ಆಗಿದೆ. ಇಷ್ಟರಲ್ಲಿ 23 ಬ್ರಾಂಚ್ಗಳನ್ನು ಮಾಡಿದ್ದಾರೆ. ತಮಗೂ ಈ ಸಂಸ್ಥೆಗೂ ಪಡುಬಿದ್ರೆಯಲ್ಲಿ ಕೂಡ ಒಳ್ಳೆಯ ಸಕ್ಸಸ್ ತಮ್ಮದು ಆಗಲಿ, ತಮಗೆ ತಮ್ಮ ಸಂಸ್ಥೆಯು ಉತ್ತುಂಗಕ್ಕೆ ಇರಲಿ, ಶೀಘ್ರದಲ್ಲಿ 100 ಸಂಸ್ಥೆಗಳು ಆಗಲಿ ಅಂತೇಳಿ ಶುಭ ಹಾರೈಸಿ ನನ್ನನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಕರೆದು ಅವಕಾಶ ನೀಡೋದಕ್ಕೆ ಎಲ್ಲರನ್ನೂ ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಆತ್ಮಶಕ್ತಿ ವಿವಿಧೋದ್ದೇಶ ಬ್ಯಾಂಕ್ ಇದು 23ನೇ ಬ್ರಾಂಚ್ ಇಲ್ಲಿ ನಮ್ಮ ಪಡುಬಿದ್ರೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇದರ ಅಧ್ಯಕ್ಷರಾದಂಥ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ಬೋಲಾರ್ ಇದರ ಚಿತ್ರರಾಜ್, ಅದೇ ರೀತಿ ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರುವಂಥ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಆಹ್ವಾನಿತರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಈಗಾಗಲೇ ಎಲ್ಲ ಗಣ್ಯ ವ್ಯಕ್ತಿಗಳು ಮಾತಾಡಿದರು. ಅನೇಕ ಬ್ಯಾಂಕ್ಗಳು ಇಲ್ಲಿ ಕಾರ್ಯಾಚರಿಸುತ್ತದೆ. ಏಕೆಂದರೆ ಅಷ್ಟೇ ಒಳ್ಳೆಯ ಗ್ರಾಹಕರು ಇದ್ದಾರೆ, ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡ್ತಿದ್ದಾರೆ. ಅದೇ ರೀತಿ ಇಲ್ಲಿನ ಬ್ಯಾಂಕ್ಗಳ ಪೈಪೋಟಿ ಸಹ ಕಾಂಪಿಟೇಷನ್ ಜಾಸ್ತಿ ಆಗಿರುವುದರಿಂದ ಇಲ್ಲಿಯ ಗ್ರಾಹಕರಿಗೆ ಅನೇಕ ಉಪಯೋಗ ಹಾಗೂ ಅನೇಕ ಸಹಾಯ ಸಹಕಾರವನ್ನು ಬ್ಯಾಂಕ್ಗಳು ನೀಡ್ತಾ ಬಂದಿದೆ. ನಮ್ಮ ಇವತ್ತು ಆತ್ಮಶಕ್ತಿ ಬ್ಯಾಂಕ್ನವರು ಈಗಾಗಲೇ 10 ವರ್ಷಗಳಲ್ಲಿ ಅನೇಕ ಕಚೇರಿಗಳನ್ನು ಆರಂಭಗೊಳಿಸಿ ಈಗಾಗಲೇ 10 ಬ್ರಾಂಚ್ಗಳನ್ನು ಜಾಸ್ತಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಅದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಆಶಿಸುತ್ತೇನೆ. ಮತ್ತು ಇಲ್ಲಿಯ ಒಂದು ಬ್ರಾಂಚ್ ನಮ್ಮ ಪಡುಬಿದ್ರಿ ಜನತೆಗೆ ಅತ್ಯುತ್ತಮ ಸೇವೆಯನ್ನು ನೀಡಲಿ ಎಂದು ಆಶಿಸುತ್ತಾ, ಅದೇ ರೀತಿ
ಮುಂದಿನ ದಿನಗಳಲ್ಲಿ ನಮ್ಮ ಪಡುಬಿದ್ರಿ ವ್ಯಾಪ್ತಿಗೆ ಅನೇಕ ಸಮಾಜಮುಖಿಯಾಗಿ ಏನೆಲ್ಲ ಕಾರ್ಯಕ್ರಮ ನೀಡಲಿಕ್ಕೆ ಇವರಿಂದ ಸಾಧ್ಯವಿದೆಯೋ ಅದೆಲ್ಲ ನೀಡುತ್ತಾ ಬರಲಿ ಎಂದು ಆಶಿಸುತ್ತಾ ನನ್ನೊಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಈ ಕಾರ್ಯಕ್ರಮದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರವರೇ, ಮಾಜಿ ಸಚಿವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆಗಮಿಸಿದ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ಒಂದು ಕುಟುಂಬವು ಉತ್ತಮ ರೀತಿಯಲ್ಲಿ ನಡಿಬೇಕಿದ್ರೆ ಆ ಮನೆಯ ಯಜಮಾನನಿಂದಲೇ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಅಂಥ ಈ ಸಂದರ್ಭದಲ್ಲಿ ನಮ್ಮ ಪಡುಬಿದ್ರೆಯಲ್ಲಿ CA ಬ್ಯಾಂಕ್ ಇದೆ. 100 ಕೋಟಿಗಿಂತಲೂ ಹೆಚ್ಚು ಡೆಪಾಸಿಟನ್ನು ಮಾಡಿದೆ. ಇದಕ್ಕೆ ಕಾರಣ ನಮ್ಮ ಶ್ರೀ ಸುಧೀರ್ ಕುಮಾರ್ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ಅದೇ ರೀತಿ ನಮ್ಮ ಈ ಆತ್ಮಶಕ್ತಿ ವಿವಿಧೋಶ ಸಹಕಾರಿ ಸಂಘ, ಇದರ ಆಡಳಿತ ಮಂಡಳಿ, ಎಲ್ಲ ಸಿಬ್ಬಂದಿ ವರ್ಗದವರು ಇದೇ ರೀತಿ ತಮ್ಮ ಎಲ್ಲ ನಿಷ್ಠೆ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಈ ಸಹಕಾರಿ ಬ್ಯಾಂಕ್ ಉನ್ನತ ಮಟ್ಟಕ್ಕೆ ಏರ್ತದೆ ಅಂತ ಹೇಳ್ತಾ ನಮ್ಮ ಈ ಆತ್ಮಶಕ್ತಿಗೆ ನನ್ನ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಾಲ ಪಡೆದವರಿಗೆ ವಿಶೇಷ ಬಹುಮಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅಂತೆಯೇ ಚಿನ್ನಾಭರಣ ಸಾಲ ಪಡೆದ ಗ್ರಾಹಕರಾದ ಮಹೇಂದ್ರ ಪೂಜಾರಿ ಅವರು ಈ ವಿಶೇಷ ಕೊಡುಗೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದನ್ನು ನೀಡಿ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನೆಗಳು ಸರ್. ಮುಂದಕ್ಕೆ ಅಂಜನ್ ಆಯುರ್ವೇದಿಕ್ ಇಂಡಸ್ಟ್ರೀಸ್ ಹಾಗೂ ಕಟ್ಟಡದ ಮಾಲೀಕರಾಗಿರುವಂತಹ ಡಾಕ್ಟರ್ ನಾರಾಯಣ ಟಿ ಅಂಜನ್ ಸರ್ ತಮ್ಮ ಶುಭ ಸಂದೇಶಕ್ಕಾಗಿ ಈ ವೇದಿಕೆ. ಪಡುಬಿದ್ರಿಯಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಶಾಖೆ ಆಗಬೇಕು. ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಯಲ್ಲಿ ಇದು ಒಂದು ಉತ್ತಮ ಜಾಗ. ಮಾನ್ಯ ಸಚಿವರು ಹೇಳಿದಂತೆ ಇಂಥ ಉತ್ತಮ ಜಾಗದಲ್ಲಿ ಒಂದು ಉತ್ತಮ ಬ್ಯಾಂಕ್ ಬಂದರೆ ಒಂದು ಮನುಷ್ಯನ ದೇಹದಲ್ಲಿ ಅವನ ಹಣೆಯಲ್ಲಿ ತಿಲಕ ಇಟ್ಟಂತೆ. ಈ ಊರಿಗೆ ಒಂದು ಉತ್ತಮವಾದಂಥ ಒಂದು ಬ್ರಾಂಚ್ ಅಂತ ಹೇಳಿದರೆ ಆತ್ಮಶಕ್ತಿ, ಅದರ ಹೆಸರೇ ಸೂಚಿಸ್ತದೆ. ನಮಗೆ ಆತ್ಮವಿಶ್ವಾಸ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು, ಆತ್ಮವಿಶ್ವಾಸವನ್ನು ಈ ಊರಿನ ಜನತೆಗೆ, ಈ ಊರಿನ ಜನರಿಗೆ ಒಂದು ಬೆಳವಣಿಗೆ ಆಗಲಿಕ್ಕೆ ಅಥವಾ ಅವರು ಅತಂತ್ರವಾಗಬೇಕಾಗಿಲ್ಲ. ಆತ್ಮಶಕ್ತಿಯ ಸಂಸ್ಥೆಗೆ ಬಂದು ತಮ್ಮ ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಿ. ಇಂಥ ಒಂದು ಉತ್ತಮ ಸಂಸ್ಥೆ, ಅದು ಕೂಡ ಈ ಚಿತ್ತರಂಜನ್ ನಮ್ಮ ಸಹಕಾರ ರತ್ನ ಚಿತ್ತರಂಜನ್ ಅವರಂಥ ಒಂದು ನಾಯಕತ್ವದಲ್ಲಿ ಒಂದು ಮುಂದಾಳತ್ವದಲ್ಲಿ ನಡೆಯುವಂಥ ಈ ಸಂಸ್ಥೆ ನಿಜವಾಗಿಯೂ ನಮಗೆ ಬಂದಿರುವಂಥದ್ದು ಈ ಊರಿನ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನೂ ಉನ್ನತವಾಗಿ ಬೆಳಗಲಿ. ಯಾಕಂತ ಹೇಳಿದರೆ ಈಗಾಗಲೇ 10 ವರ್ಷದಲ್ಲಿ ಮಾಡಿದಂಥ ಸಾಧನೆ ನಿಜವಾಗಿಯೂ ಇನ್ನು ಮುಂದಕ್ಕೆ ಇದಕ್ಕೆ 10 ಪಟ್ಟು 100 ಪಟ್ಟು ಬೆಳೆಯುತ್ತಾ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಈಗಾಗಲೇ ನಮ್ಮ ಮಾತಾಡಿದ ಸುಧೀರ್ ಅವರು, ನಮ್ಮ ಮಾನ್ಯ ಸೊರಕೆ ಅವರು ಕೂಡ ನಮ್ಮ ಎಲ್ಲ ನಮ್ಮ ವೇದಿಕೆಯಲ್ಲಿರೋ ಗಣ್ಯರೆಲ್ಲ ಹೇಳಿದಂತೆ ಈ ಸಂಸ್ಥೆ ಉನ್ನತವಾಗಿ ಬೆಳೆದು ಈ ಊರಿನಲ್ಲಿ ಉತ್ತಮ ಒಂದು ಬ್ಯಾಂಕ್ ಆಗಿ ಮೂಡಿ ಬರಲಿ. ಇಲ್ಲಿಯ ದೇವತೆಗಳಾದ ಮಾಲಿಂಗೇಶ್ವರ ಮಹಾಗಣಪತಿ ಹಾಗೆ ಖಡ್ಗೇಶ್ವರಿ ಸುಬ್ರಹ್ಮಣ್ಯ ದೇವರ ಸಂಪೂರ್ಣ ಅನುಗ್ರಹ ಈ ಸಂಸ್ಥೆಗಿರಲಿ. ಈ ಸಂಸ್ಥೆಯಲ್ಲಿ ಸೇವೆ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಅದೇ ರೀತಿ ಆಡಳಿತ ಮಂಡಳಿಗೆ ಒಳ್ಳೆಯ ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಲಿ. ಅದೇ ರೀತಿ ಉತ್ತಮ ಸೇವೆ ಮಾಡುವಂಥ ಸುಯೋಗವನ್ನು ನೀಡಲಿ ಎಂದು ಹೇಳುತ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸುತ್ತಾ ನನಗೆ ನನ್ನ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ, ಶುಭಾಶಂಸನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಮತ್ತೊಮ್ಮೆ ಒಂದು ವಂದನೆ ಸಲ್ಲಿಸುತ್ತಾ ನನ್ನ 2 ಮಾತು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ತಿಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಸರ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. SDCC ಬ್ಯಾಂಕ್ನ ಮ್ಯಾನೇಜರ್ ಆಗಿರುವಂತಹ ಪ್ರಬೋಧ್ ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬಂದು
ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಸ್ಪಂದನ ಕೋಆಪರೇಟಿವ್ ಸೊಸೈಟಿ ಇದರ ಉಪಾಧ್ಯಕ್ಷರು ವಿಶ್ವಕರ್ಮ ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಜಗದೀಶ ಆಚಾರ್ಯರವರು ಆಗಮಿಸಿದ್ದಾರೆ. ಇವರು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಸ್ವರ್ಣ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ನಿರ್ದೇಶಕರಾಗಿರುವಂತಹ ತಾರನಾಥ್ ಸರ್ ಇವರು ಆಗಮಿಸಿದ್ದಾರೆ. ಇವರು ವೇದಿಕೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗೋಕರ್ಣನಾಥ ಬ್ಯಾಂಕ್ ಇದರ ನಿರ್ದೇಶಕರಾಗಿರುವಂತಹ ಯೋಗೀಶ್ ಕೋಟ್ಯನ್ ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಕಸ್ತೂರಿ ಪ್ರವೀಣ್ ಮೇಡಮ್ ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬಂದು ನಮ್ಮ ಸಂಘದ ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಿರುವ ಎಲ್ಲರನ್ನು ಅಭಿನಂದಿಸುತ್ತಾ ಕೊನೆಯದಾಗಿ ಬಂದಿರುವ ಅತಿಥಿಗಳನ್ನು ಧನ್ಯವಾದ ಗೈಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಂದಿರುವಂತಹ ಅತಿಥಿಗಳನ್ನು ಧನ್ಯವಾದ ಗೈಯಲು ಮುಂದಕ್ಕೆ ಬರುತ್ತಿದ್ದಾರೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಮತಿ ಸೌಮ್ಯ ವಿಜಯ್ ಮೇಡಮ್ ಇವರು. ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲಾರ್ ಇವರಿಗೆ ಧನ್ಯವಾದವನ್ನು ಬಯಸುತ್ತೇನೆ. ನೂತನ ಶಾಖೆಯನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದಂತೆ ಆತ್ಮಶಕ್ತಿ ಸಹಕಾರಿ ಸಂಘವು ಆರ್ಥಿಕವಾಗಿ ಹಿಂದುಳಿದ ಹಲವು ಸಮಾಜದವರಿಗೆ ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿ ಕಾರ್ಯಕ್ರಮವನ್ನು ನಿರ್ಗಮಿಸಿದ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಲಾಲಾಜಿ ಆರ್ ಮೆಂಡನ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಿದ ಸಹಕಾರಿ ಸಂಘವು ಎಲ್ಲ ಸಮಾಜದವರಿಗೆ ಎಲ್ಲ ರೀತಿಯ ಸೇವೆಗಳು ಬ್ಯಾಂಕಿಂಗ್ ಸೇವೆಗಳು ಸಿಗುವಂತಾಗಲೆಂದು ಶುಭವನ್ನು ಹಾರೈಸಿದ ಮಾಜಿ ಸಚಿವರು ಹಾಗೂ ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಭದ್ರತಾ ಕೋಶವನ್ನು ಉದ್ಘಾಟಿಸಿ ಚಾಲನೆ ನೀಡಿದ ಪಡುಬಿದ್ರೆ ಸಹಕಾರಿ ವ್ಯಾವಸಾಯಿಕ ಸಂಘ ರಿಜಿಸ್ಟ್ರಿ ಹಾಗೂ ಪಡುಬಿದ್ರೆ ಬಿಲ್ಲವ ಸಂಘ ರಿಜಿಸ್ಟ್ರಿ ಇದರ ಅಧ್ಯಕ್ಷರಾದ ಶ್ರೀ ವೈ ಸುಧೀರ್ ಕುಮಾರ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಈ ಮುದ್ರಾಂಕ ಸೇವೆಗೆ ಚಾಲನೆ ನೀಡಿದ ರೋಟರಿ ಕ್ಲಬ್ ಪಡುಬಿದ್ರೆ ಇದರ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ನಿಯಾಜ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಗಣಕೀಕೃತ ಸೇವೆಗೆ ಚಾಲನೆ ನೀಡಿದ ಪಡುಬಿದ್ರೆ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದ ಶ್ರೀ ರವಿ ಶೆಟ್ಟಿ ಪಾದೆಬೆಟ್ಟು ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಉಳಿತಾಯ ಖಾತೆಗೆ ಚಾಲನೆ ನೀಡಿದ ತರಂಗಿಣಿ ಮಿತ್ರ ಮಂಡಳಿ ಪಡುಬಿದ್ರೆ ಇದರ ಅಧ್ಯಕ್ಷರಾದ ಶ್ರೀ ರಮಾಕಾಂತ್ ರಾವ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಮೈಕ್ರೋ ಸಾಲ ಯೋಜನೆ ಚಾಲನೆ ನೀಡಿದ ಯುವವಾಹಿನಿ ರಿಜಿಸ್ಟ್ರಿ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಉದಯ್ ಅಮೀನ್ ಮಟ್ಟು ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ನಿರಕುಟೇವನಿಗೆ ಚಾಲನೆ ನೀಡಿದ ಹೆಜಮಾಡಿ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದ ಶ್ರೀ ಪ್ರಾಣೇಶ್ ಹೆಜಮಾಡಿ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಪಾಲಿಮಾರ್ ಗ್ರಾಮ ಪಂಚಾಯತ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀ ಜಿತೇಂದ್ರ ಪುಟಾರ್ಡೋ ಪಾಲಿಮಾರ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಮುಂಗಾರು ವಿಶೇಷ ಚಿನ್ನಾಭರಣ ಸಾಲ ಯೋಜನೆಗೆ ಚಾಲನೆ ನೀಡಿದ ಅಂಚನ್ ಆಯುರ್ವೇದಿಕ್ ಇಂಡಸ್ಟ್ರಿ ಹಾಗೂ ಧನ್ವಂತರಿ ಕೃಪಾ ಅಂಚನ್ ಬಿಲ್ಡಿಂಗ್ ಇದರ ಮಾಲಕರಾದ ಡಾಕ್ಟರ್ ನಾರಾಯಣ್ ಟಿ ಅಂಚನ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಸಂಘದ ಬೇರೆ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಸಂಘದ ನಿರ್ದೇಶಕರಿಗೂ ಸಲಹಾ ಸಮಿತಿ ಸದಸ್ಯರಿಗೂ ಗೌರವಾನ್ವಿತ ಸದಸ್ಯರಿಗೂ ಗ್ರಾಹಕರಿಗೂ ಪಿಗ್ಮಿ ಏಜೆಂಟರಿಗೂ ಛಾಯಾಗ್ರಾಹಕರಿಗೂ ಹಾಗೂ ಸಂಘದ ತಾಂತ್ರಿಕ ಮೌಲ್ಯಮಾಪಕರಿಗೂ ಮಾಧ್ಯಮ ಮಿತ್ರರಿಗೂ ಕಾರ್ಯಕ್ರಮ ನಡೆಸಲು ಅಚ್ಚುಕಟ್ಟಾದ ಸ್ಥಳಾವಕಾಶ ಮಾಡಿಕೊಟ್ಟ ಕಟ್ಟಡ ಮಾಲೀಕರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನವಶಕ್ತಿ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದಂತಹ ಸುಧಾ ಆರ್ ನಾವಡ ಇವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿರ್ದೇಶಕರಾಗಿರುವಂತಹ ಸುಚರಿತಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.